ಸೋಲ್ಮೇಲು ನಮ್ಮ ಕುಡ್ಲ ತುಳು ವಾರ್ತೆಲು ಮಂಗಳೂರು ರಿಫೈನರಿ ಅಂಡ್ ಪೆಟ್ರೋಕೆಮಿಕಲ್ಸ್ ಲಿಮಿಟೆಡ್ MRPL ಸಂಸ್ಥೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಂಡೋಸಲ್ಫಾನ್ ಪೀಡಿತ ಸೀಕ್ದಕ್ಲಿಗೆ ಸಹಾಯ ಎರಗದು 1 ಕೋಟಿ ರೂಪಾಯಿ ಒದಗಾಯರೆ ದುಂಬು ಬತ್ತದ ಆ ಉದ್ದೇಶದ ಓಲಿನ ಜಿಲ್ಲಾಧಿಕಾರಿ ಕೈಪಗತ್ತಿದ್ದಾರೆ. ಮಂಗಳೂರು ರಿಫೈನರಿ ಅಂಡ್ ಪೆಟ್ರೋಕೆಮಿಕಲ್ಸ್ ಲಿಮಿಟೆಡ್ MRPL ಸಂಸ್ಥೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಂಡೋಸಲ್ಫಾನ್ ಪೀಡಿತ ಸೀಕ್ದಕ್ಲಿಗೆ ಸಹಾಯ ಎರಗದು 1 ಕೋಟಿ ರೂಪಾಯಿ ಒದಗಾಯರೆ ದುಂಬು ಬೈದಂಡು ಈ ಬಗೆಟ್ ಉದ್ದೇಶದ ಓಲಿನ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಆಫೀಸಿൽ നടത്തുന്ന ಕಾರ್ಯಕ್ರಮಟು MRPL ಕಂಪನಿಯ ಕಾರ್ಯತುವನ ನಿರ್ದೇಶಕರು ಶ್ಯಾಮ್ ಪ್ರಸಾದ್ ಕಾಮತ್ ಜಿಲ್ಲಾಧಿಕಾರಿ ಮುಲೈ ಮೊಹಿಲೇಂದ್ರಿಗೆ ಕೈಪಗತ್ತೇರು. ಜಿಲ್ಲಾ ಆರೋಗ್ಯ ಬುಕ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ತಿಮ್ಮಯ್ಯ, ಎಂಡೋಸಲ್ಫಾನ್ ಪೀಠದಕ್ಕಿನ ಆರೋಗ್ಯ ವಿಭಾಗದ ನೋಡಲ್ ಅಧಿಕಾರಿ ಡಾಕ್ಟರ್ ನವೀನ್ ಚಂದ್ರಕುಲ, MRPL ಮುಖ್ಯ ಜನರಲ್ ಮ್ಯಾನೇಜರ್ ಮನೋಜ್ ಕುಮಾರ್, HR ವಿಭಾಗದ ಕೃಷ್ಣ ಹೆಗ್ಡೆ ಈ ಪೊರ್ತುಡಿತ್ತೇರು. MRPL ಸಂಸ್ಥೆ ಐತ CSR ನಿಧಿರ್ದು 1 ಕೋಟಿ ರೂಪಾಯಿ ಸಹಾಯನು ಜಿಲ್ಲೆದ ಆರೋಗ್ಯ ಇಲಾಖೆ ಕೊರಿಯರೈತದು. ಈ ಕಾಸನ್ನು ವಿಟ್ಲ, ಸುಳ್ಯ, ಬೆಳ್ತಂಗಡಿ, ಪುತ್ತೂರು ಬೊಕ್ಕ ಬೆದ್ರ ತಾಲೂಕುಡುಪುನ ಎಂಡೋ ಪೀಠದಕ್ಕಿನ ಪೆರಪ ಉಂತುನ ವ್ಯವಸ್ಥೆದ ಕೇಂದ್ರೊಳಗೆ ವೈದ್ಯಕೀಯ ವ್ಯವಸ್ಥೆಲೆಗಾದು ಗಳಸುವೇರು. ಮಾರ್ಗದ ಪರಿಟು ಉಂತುದಿತ್ತಿನ ಟಿಪ್ಪರ್ ಲಾರಿಗೆ ಪಿರ ಉಡ್ದು ಕಾರ್ ಗುದ್ದುದು ಕಾರ್ ಡ್ರೈವರ್ ಅರ್ಜುನ್ ಪನ್ಪನಾರ್ ತೀರ್ನ ಬೇಜಾರದ ಸಂಗತಿ ಸುರತ್ಕಲ್ ಹೊಸಬೊಟ್ಟು ಕೈತಲು ಶನಿವಾರ ಪುಲ್ಯಕಾಂಡೆ ನಡೆತಂಡು ಇರುವರೆಗೂ ಜೋರದ ಪೆಟ್ಟಾತಂಡು. ಮಾರ್ಗದ ಬರಿಟ್ ಉಂತುದಿತ್ತಿನ ಟಿಪ್ಪರ್ ಲಾರಿಗೂ ಪಿರವುಡ್ದು ಕಾರ್ ಗುದ್ದುದು ಕಾರ್ ಡ್ರೈವರ್ ತೀರ್ನ ಬೇಜಾರದ ಸಂಗತಿ ಸುರತ್ಕಲ್ ಹೊಸಬೊಟ್ಟು ಕೈತಲು ಶನಿವಾರ ಪುಲ್ಯಕಾಂಡೆ ನಡೆತಂಡು ಇರುವರೆಗೂ ಜೋರದ ಪೆಟ್ಟಾತಂಡು. ಕಾರ್ ಡ್ರೈವರ್ ಅರ್ಜುನ್ ಜಾಗೇಡಿ ತೀರ್ದೇರು. ಕಾರಡಿತಿನ ಮೊಹಮ್ಮದ್ ಫಿಜನ್ರಿಗೆ ತರೆಕ್ ಜೋರದ ಪೆಟ್ಟಾತಂಡು. ನಾನೂರಿ ಅನಿರುದ್ ನಾಯರ್ ಪನ್ಪನಾರಿನ ಮುಂಡುಗು ಪೆಟ್ಟಾತನು. ಪೆಟ್ಟಾಯಿನ ಇರುವರಿನ ಆಸ್ಪತ್ರೆಗೆ ಸೇರ್ಸಾದಂಡು. ತಮಿಳ್ನಾಡು ನಂಬ್ರದ ಫಾರ್ಚುನರ್ ಕಾರ್ನು ಅರ್ಜುನ್ ಬುಡುಂದಿತ್ತದು ಕುಡ್ಲಾಡ್ದು ಸುರತ್ಕಲ್ ದಂಚಿ ಪೋಂದುಪುನಗ ಪುಲ್ಯಕಾಂಡೆ ಮೂಜರೆಕ್ ಹೊಸಬೊಟ್ಟು ಪೆಟ್ರೋಲ್ ಪಂಪ್ ಎದುರು ಮಾರ್ಗದ ಬರಿಟು ಉಂತಾದ್ನ ಟಿಪ್ಪರ್ ಲಾರಿಗೆ ಪಿರ ಹೊಡೆದು ಇಡ್ತದಂಡು. ಕಾರ್ ಗುದ್ದುನ ಫೋರ್ಸ್ಗೂ ಅರ್ಜುನ್ ಜಾಗೆಡೆ ತೀರ್ದೇರು. ಕಾರ್ ಇಡಿ ಪೊಡಿ ಪೊಡಿ ಆತಂಡು. ಭಾರಿ ರಭಸ ಬೊಕ ಗುಮನ ಉಪ್ಪನ್ನ ಬುಡ್ಪಾಟಿಕೆಡು ಗಾಡಿ ಗುದ್ದಿರೆ ಕಾರಣ ಅಂದು ಎನ್ನದಿತ್ತದು. ಕುಡ್ಲ ಬಡಕೈ ಟ್ರಾಫಿಕ್ ಪೊಲೀಸರು ಕೇಸ್ ಪಾಡ್ದೇರು. ಪುತ್ತೂರು ತಾಲೂಕುದ ಪಡವನ್ನೂರು ಗ್ರಾಮದ ಕುದ್ಕಾಡಿ ಪನ್ಪನವರು ಸೆಪ್ಟೆಂಬರ್ 7 ಇಲ್ಲದಕ್ಕಿನ ಕಟ್ಟುಪಾಡದ ದರೋಡೆ ನಡಪಾಯಿನ ಕೇರಳದ ಐವೇರು ಬೊಕ್ಕ ಕರ್ನಾಟಕದ ಓರಿ ಸೇರಿದ 6 ಜನ ಆರೋಪಿಯನ್ನು ಪೊಲೀಸರು ಪತ್ತಿದ್ದೇರು. ನಾನೂರಿ ಕೇರಳದ ಜೈಲಿಡ್ದು ಪಿದೈ ಬತ್ತದ ದರೋಡೆ ಮಲ್ತಿ ಬೊಕ್ಕ ಪಿರ ಜೈಲು ಸೇರಿದೆ. ಪುತ್ತೂರು ತಾಲೂಕುದ ಪಡವನ್ನೂರು ಗ್ರಾಮದ ಕುದ್ಕಾಡಿ ಪನ್ಪನವರು ಸೆಪ್ಟೆಂಬರ್ 7 ಇಲ್ಲದಕ್ಕಿನ ಕಟ್ಟುಪಾಡದ ದರೋಡೆ ನಡಪಾಯಿನ ಕೇಸಿನ ಜಿಲ್ಲೆದ ಪೊಲೀಸರು ನಾಡು ಪತ್ತದ ಗೆಲ್ಮೆ ಪಡೆತೇರು. ಕೇರಳದ ಐವೇರು ಬೊಕ್ಕ ಕರ್ನಾಟಕದ ಓರಿ ಸೇರಿದು 6 ಜನ ಆರೋಪಿಗಳನ್ನು ಪೊಲೀಸರು ಪತ್ತದು ದರೋಡೆ ಮಲ್ತಿನ ಸೊತ್ತುಲೇನು ಸ್ವಾಧೀನಕ್ಕೆ ತಂದೇರು. ಈ ಬಗೆಟ್ ಜಿಲ್ಲಾ SP CB ರಿಶಂತ್ ಪುತ್ತೂರು ASP ಆಫೀಸಿಗೆ ಸುದ್ದಿ ಮಾಧ್ಯಮದಗಳಿಗೆ ಮಾಹಿತಿ ಕೊಡ್ತಾರೆ. ವಿಟ್ಲ ಪಿರುವಾಯ್ ಕಿಣಿಯರೆ ಪಾಲ್ದ ಸುಧೀರ್, ಕಾಸರಗೋಡು ಜಿಲ್ಲೆ ಮಂಜೇಶ್ವರ ತಾಲೂಕು ಅಟ್ಟೆಗೋಳಿ ಮಂಜಲ್ ತೋಡಿದ ಕಿರಣ್, ಕಾഞ്ഞಗಾಡು ಮೂವೇರಿಕುಂಡ ಕಂಡತ್ತಿಲ್ ವೀಡ್ದ ಸನಾಲ್ KV, ಸೀತಂಗೋಲಿ ಎಡನಾಡು ಗ್ರಾಮ ಮುಗು ಪನ್ಪುಣಲ್ತ ಫೈಜಲ್, ಸೀತಗೋಲಿದ ಅಬ್ದುಲ್ ನಿಜರ್, ಶೇಣಿ ಗ್ರಾಮ ಪೊಸಕಂಡದ ವಸಂತ M ಬಂಧನಾಯನಕ್ಲಾದುಲ್ಲಿರು. ಕಿರಣ್, ಸುಧೀರ್, ಮಣಿಯಾನಿ ಬೊಕ ಸನಾನ್ ಗುರುವಾರ ರಾತ್ರಿ ಪುತ್ತೂರು ನಿಡ್ಪಳ್ಳಿಡು, ಫೈಜಲ್, ನಿಜ ಬೊಕ ವಸಂತ ಪನ್ಪಣಕ್ಲಿನು ಶುಕ್ರವಾರ ಕಾಸರಗೋಡು ಮುನಿಯಂಪಾಲಡು ಬಂಧನ ಮಲ್ತದಂಡು. ಆರೋಪಿಲು ಗಳಸಿದ ಕಾರು, ಕಾರಡಿತಿನ ಬೀಸತಿ, ಕರ್ಬದ ರಾಡ್, ತಲ್ವಾರ್, ಬೈಕ್ ಬೊಕ ದರೋಡೆ ಮಲ್ತಿನ ಬಂಗಾರದ ಕಾಜಿ, ಚೈನ್ ಬೊಕ ಕಾಸನ್ನು ಸ್ವಾಧೀನ ಉದ್ದೆತೊಂದು SP ತಿರಿಪಾಯರು. ಈ ಕೇಸ್ದ ಬೊಕ್ಕೋರಿ ಆರೋಪಿ ಮಂಜೇಶ್ವರ ತಾಲೂಕು ಕಯ್ಯಾರ್ ಪಚ್ಚಂಬಳದ ರವಿ ಕೇರಳದ ಜೈಲ್ಡುಳ್ಳಿ. ಸನಾಲ್ನ ಮಿತ್ತು 15 ಕೇಸು ಸೇರಿದು ಮೆಕ್ಲಿನ ಮಿತ್ತು ಒಟ್ಟು 26 ಕೇಸು ಉಂಡು. ಕಣ್ಣೂರು ಸೆಂಟ್ರಲ್ ಜೈಲ್ಡುಪುನ ರವಿ ಜಬ್ಬರ್ ಪೆರೋಲ್ಡು ಜೈಲಿಡ್ದು ಪಿದೈ ಬತ್ತದು ಈ ಕೇಸಿಡು ಸೇರೊಂದು ಕಾರ್ಯ ಮುಗಿತದು ಪಿರ ಜೈಲು ಸೇರಿದೆ ಎಂದು ಪಂಡನ SP ರಿಷನ್ ಕಾರ್ಯಾಚರಣೆ ನಡಪಾಯಿನ ಪೊಲೀಸ್ ಕೂಟಗೂ ಮರ್ಯಾದೆ ಮಲ್ತೇರು. DYSP ಗಾನ P ಕುಮಾರ್, ಗ್ರಾಮಾಂತರ ಸರ್ಕಲ್ ಇನ್ಸ್ಪೆಕ್ಟರ್ ರವಿ BS, ನಗರ ಸ್ಟೇಷನ್ದ SI ಉದಯ ರವಿ ಈ ಪೊರ್ತುಡಿತ್ತೇರು. ತುಂಬಾ ಸ್ಮಾರ್ಟ್ ಆಗಿ ಯು ಕ್ಯಾನ್ ಸೇ ದಟ್ ಇದೊಂದು ದರೋಡೆ ಮಾಡಿದ್ರು. ಮೇನ್ ಆಗಿ ಎಲ್ಲೂ ಶಬ್ದ ಮಾಡದೆ ಗಾಡಿನ ರೋಡ್ನಲ್ಲೇ ಮೇನ್ ರೋಡ್ನಲ್ಲೇ ನಿಲ್ಲಿಸಿ ಅವರೆಲ್ಲ ಒಳಗೆ ಬಂದು ಹಿಂದ್ಗಡೆಯಿಂದ ಡೋರ್ ಬ್ರೇಕ್ ಮಾಡಿ ತುಂಬಾ ಕ್ವಿಕ್ ಆಗಿ ಎಂಟರ್ ಆಗಿ ಅಲ್ಲಿ ಒಳಗಿದ್ದವ್ರನ್ನೆಲ್ಲ ಕೂಡ ಅವರೇ ಒಂದು ದಾರ ಮತ್ತೆ ಬಟ್ಟೆ ಏನಿದೆ ಮುಖಕ್ಕೆ ಕಟ್ಟುವಂಥದ್ದು ಅವರೇ ತಗೊಂಡ್ಬಂದು ಕಟ್ ಹಾಕಿ ಅದಾದ್ಮೇಲೆ ಲೈಟ್ ಎಲ್ಲ ಆಫ್ ಮಾಡಿ ಸೊ ದಟ್ ಬೇರೆ ಯಾರಿಗೂ ಗೊತ್ತಾಗದೆ ಇರೋ ತರ. ಅದಾದ್ಮೇಲೆ ಅವರೇ ಎಲ್ಲ ಮನೆಯೆಲ್ಲ ಹುಡುಕಿದ್ಮೇಲೆ ಈ ಟಾರ್ಚು ಫೋನ್ಗಳನ್ನೆಲ್ಲ ತಗೊಂಡು ಒಂದು ಬಕೆಟ್ ಅಲ್ಲಿ ಹಾಕಿ ಆ ಟಾರ್ಚ್ಗಳನ್ನೆಲ್ಲ ಮನೆಯಲ್ಲಿ ಇದ್ದಿದ್ದ ಟಾರ್ಚ್ಗಳನ್ನೆಲ್ಲ ತಗೊಂಡು ಹೋಗ್ತಾ ಏನ್ ಕಟ್ಟಿದ್ರು ಇವರ ಮುಖಕ್ಕೆಲ್ಲ ಬಟ್ಟೆ ಅದನ್ನು ಕೂಡ ಅವರೇ ವಾಪಸ್ ತಗೊಂಡು ಹೋಗ್ಬಿಡ್ತಾರೆ.
ಅವರೇ ತಂದು ಅವರೇ ತೊಗೊಂಡು ಹೋಗ್ತಾರೆ, ಏನು ಎವಿಡೆನ್ಸ್ ಬಿಡದೆ ಇರೋ ಥರ. ಸೊ ಈ ಥರ ಎಲ್ಲ ತುಂಬ ಟೆಕ್ನಿಕಲ್ ಆಗಿ ಸೌಂಡ್ ಆಗಿ ಒಂದು ಮಾಡಿದ್ರು. ಇದನ್ನ ಫೈನಲಿ ಪತ್ತೆ ಮಾಡಲಿಕ್ಕೆ ಈ ಎಂಟೈರ್ ಟೀಮ್ ಸಾಕಷ್ಟು ಎಫರ್ಟ್ ಹಾಕಿ ದ ಎಂಟೈರ್ ಟೀಮ್ ಹ್ಯಾಸ್ ಡನ್ ಅ ವಂಡರ್ಫುಲ್ ವರ್ಕ್. ಈಗ ಅಷ್ಟು ಜನ ಅದರಲ್ಲಿ ಏನಿದ್ದಾರೆ, 7 ಜನ ಆರೋಪಿಗಳಲ್ಲಿ 6 ಜನ ಅರೆಸ್ಟ್ ಆಗಿದ್ದಾರೆ. ಅಂಡ್ ಒಬ್ಬ ಏನಿದ್ದಾನೆ ಅವನು ಆಲ್ರೆಡಿ JC ಅಲ್ಲಿದ್ದಾನೆ. ಆ ಒಬ್ಬ ಆಕ್ಚುಲಿ ಜೀವಾವಧಿ ಶಿಕ್ಷೆಯಲ್ಲಿ ಇದ್ದಾನೆ. ಪೆರೋಲ್ನಲ್ಲಿ ಆಚೆ ಬಂದು ಆ ಪೆರೋಲ್ ಟೈಮ್ನಲ್ಲಿ ಇವ್ರ ಜೊತೆಗೆ ಈ ಕ್ರೈಮ್ನಲ್ಲಿ ಭಾಗಿಯಾಗಿರ್ತಾನೆ. ಉಳಿದವಂಗೆ ಎಲ್ಲರೂ ಕೂಡ ಅರೆಸ್ಟ್ ಆಗಿದ್ದಾರೆ. ಸೊ ಈ ಪೆರೋಲ್ನಲ್ಲಿ ಆಚೆ ಬಂದವನು ರವಿ ಅಂತ. ಈ ಉಳಿದವರು ಏನಿದ್ದಾರೆ, ಸುಧೀರ್ ಕುಮಾರ್ ಅನ್ನೋನು, ಅವನು ಈ ವಿಟ್ಲಾ ಲಿಮಿಟ್ಸ್ನವನು, ಮತ್ತೆ ವಸಂತು, ಕಿರಣ್, ಸನಲ್ಲು, ಮೊಹಮ್ಮದ್ ಫೈಜಲ್ ಮತ್ತೆ ಅಬ್ದುಲ್ ನಿಜಾರ್ ಅನ್ನೋರು, ಇವರೆಲ್ಲ ಕೂಡ ಕೇರಳ ಕಾಸರಗೋಡ್ನವರು. ಸೊ ಈ ತರ ಎಲ್ಲರೂ ಕೂಡ ಪ್ರೀವಿಯಸ್ ಅಫೆಂಡರ್ಸ್. ಬಟ್ ಬೇಲ್ ಮೇಲೆ ಈ ತರ ಬಂದು ಪದೇ ಪದೇ ಇದು ಮಾಡ್ತಿರೋದು ಕಂಡು ಬಂದಿದೆ. ಸೊ ಈ ಕೇಸ್ನಲ್ಲಿ ಸ್ಟ್ರಾಂಗ್ ಆಗಿ ಅವ್ರ ಮೇಲೆ ಎಲ್ಲ ಕೂಡ ಪಾಸ್ಟ್ ಏನ್ ಕೇಸಸ್ ಇದೆ ಅದೆಲ್ಲ ಸೇರಿಸಿ ವಿ ವಿಲ್ ಬಿ ಪ್ರೆಸೆಂಟಿಂಗ್ ಇಟ್ ಟು ದಿ ಕೋರ್ಟ್. ಸೊ ನಿನ್ನೆ ರಾತ್ರಿ ಫಸ್ಟ್ 11 o'clockಗೆ 3 ಜನ ಅರೆಸ್ಟ್ ಆಗಿದ್ದಾರೆ. ಉಳಿದವರು ಈಗ ಬೆಳಗ್ಗೆ ಅಷ್ಟು ಜನ, ಉಳಿದಿದ್ 3 ಜನ ಬೆಳಗ್ಗೆ ಅರೆಸ್ಟ್. ಈ ಯಾರ ಮನೆ ಮೇಲೆ ಅಟೆಂಪ್ಟ್ ಆಗಿದೆಯಲ್ಲ, ಗುರುಪ್ರಸಾದ್, ಅವನು ಮುಂಚೆನೆ ಪರಿಚಯ ಇದ್ದ. ಸುಧೀರ್ಗೆ ಪರಿಚಯ ಇರೋಂಥ ಮನುಷ್ಯ, ಅವನ ಮನೆಗೆ ಅಟೆಂಪ್ಟ್ ಮಾಡ್ತಾರೆ. ಸೊ ಯೂಶಲಿ ಇರ್ಬೋದು ಅನ್ನೋ ಒಂದು ಉದ್ದೇಶ, ಇವನ್ ಮನೆಯಲ್ಲಿ ಸ್ವಲ್ಪ ಏನಾದ್ರು ಸಿಗ್ಬೋದು ಅನ್ನೋ ಒಂದು ಉದ್ದೇಶದಲ್ಲಿ ಇವನೇ ಸಜೆಸ್ಟ್ ಮಾಡ್ತಾನೆ ಸುಧೀರ್. ಬಿಕಾಸ್ ಈ ಉಳಿದವ್ರು ಕೇರಳದವ್ರಿಗೆ ಆ ಮನೆ ಏನ್ ಗೊತ್ತಿಲ್ಲ, ಈ ಸುಧೀರ್ ಅನ್ನೋನು ತೋರಿಸ್ತಾನೆ. ರಿಕವರಿನೂ ಆಗಿದೆ. ಸೊ ಒಂದು ಚೈನು, 2 ಬಳೆ, ಸ್ವಲ್ಪ ಕ್ಯಾಶ್ ಹ್ಯಾಸ್ ಬೀನ್ ರಿಕವರ್ಡ್. ವಿಶ್ವ ಬ್ರಾಹ್ಮಣ ಸಮಾಜನು ನನಲಾತ್ ಗಟ್ಟಿಡ್ ಕಟ್ಟೋಡ್ನಾಂಡ ಜೋಕ್ಲಿಗೆ ಸಂಸ್ಕಾರ ದಿಂಜಿದಿ ಬರವು ಕುರುಪ್ನ ಅಗತ್ಯ ಉಂಡು ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿ ಪಂತೇರು. ಕಟಪಾಡಿ ಆನೆಗುಂದಿ ಮಹಾಸಂಸ್ಥಾನಡು ಅರಣ 14ನೇ ವರ್ಷದ ಚಾತುರ್ಮಾಸ್ಯ ವೃತಾಚರಣೆ ಮುಗಿತಲಡು ಆರ ಆಶೀರ್ವಚನ ಕೊರಿಯರು. ಉಡುಪಿ ಜಿಲ್ಲೆ ಕಟಪಾಡಿ ಪಡು ಕುತ್ಯರ್ದ ಆನೆಗುಂದಿ ಸರಸ್ವತಿ ಪೀಠ ಮಹಾಸಂಸ್ಥಾನದ ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿಯನ್ನ 14ನೇ ವರ್ಷದ ಚಾತುರ್ಮಾಸ್ಯ ವೃತಾಚರಣೆದ ಮುಗಿತಲ ದಿಗ್ವಿಜಯೋತ್ಸವ ಸೀಮೆ ಕಡಪುನ ಕಾರ್ಯಕ್ರಮ ಶುಕ್ರವಾರ ಭಾರಿಗಡ್ದು ನಡತಂಡೆ. ಕಾಂಡೆ ವಿಶ್ವಕರ್ಮ ಯಜ್ಞ ನಡಪಾದು ಮಹಾಸಂಸ್ಥಾನದ ಕೈತಳ್ಳಿ ಸೀಮೆ ಕಡಪುನ ಕಾರ್ಯಕ್ರಮ ನಡಪಾಯರು. ದಿಗ್ವಿಜಯ ಮೆರವಣಿಗೆ ಶ್ರೀ ನಾಗಧರ್ಮೇಂದ್ರ ಸರಸ್ವತಿ ಮಹಾಸ್ವಾಮೀಜಿನ ಬೃಂದಾವನಗು ಬುಕ ವೇಣುಗಿರಿ ಶ್ರೀ ಕಾಳಿಕಾಂಬ ವಿಶ್ವಕರ್ಮೇಶ್ವರ ದೇವಸ್ಥಾನ, ಕಟಪಾಡಿ ಆನೆಗುಂದಿ ಮಹಾಸಂಸ್ಥಾನ, ಕಾಪು ಶ್ರೀ ಕಾಳಿಕಾಂಬ ದೇವಸ್ಥಾನ, ಪಡುಕುತ್ಯಾರ ಶ್ರೀ ದುರ್ಗಾದೇವಿ ಮಂದಿರ ಆದ ಮಹಾಸಂಸ್ಥಾನಗೂ ಕಾಳಹಸ್ತೇಂದ್ರ ಸ್ವಾಮೀಜಿ ಬತ್ತೇರು. ಚಾತುರ್ಮಾಸ್ಯ ವೃತಾಚರಣೆ ಮುಗಿತಲಲೇಸು ಧಾರ್ಮಿಕ ಸಭೆ ಪ್ರತಿಷ್ಠಾನ ಬುಕ ವೃತ ತೂವೊನ್ನ ಸಮಿತಿದ ಗುರುಕಾರ್ಯರು ಶ್ರೀಧರ ಆಚಾರ್ಯ ವಡೇರ ಹೋಬಳಿ ಗುರುಕಾರ್ಮೇಡ್ ನಡತಂಡೆ. ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮೀಜಿ ಆಶೀರ್ವಚನ ಕುರ್ದು ವಿಶ್ವ ಬ್ರಾಹ್ಮಣ ಸಮಾಜನು ನನಲಾತ್ ಗಟ್ಟಿಡ್ ಕಟ್ಟೊಡುಂದಾಂಡ ಜೋಕ್ಲೆಗ್ ಸಂಸ್ಕಾರ ದಿಂಜಿದಿ ಬರವು ಕುರುಪನ ಅಗತ್ಯ ಉಂಡು. ಇತ್ತಿದ ಜೋಕ್ಲೆಗ್ ಕುಲಕಸುಬು ಬಗೆಟ್ ತಿಳುವಳಿಕೆ ಕುರ್ದು ಐನು ದುಂಬರಿತೊಂದು ಪೋಯರೆ ನಮ್ಮ ಉಮೇದು ಕುರುಡು ಪಂಚ ಕುಲಕಸುಬು ಸೇರ್ದು ಐಕ್ ಒಂದುದು ಸಮಾಜದ ಏಳಿಗೆಗೆ ಆನೆಗುಂದಿ ಪ್ರತಿಷ್ಠಾನ ಕೆಲಸ ಮಲ್ತೊಂದುಂಡು ಸ್ವಾಮೀಜಿಯರು ಪಂಡಿರು. ಬದುಕಲ್ಲಿ ಏರಿಳಿತ ಸಹಜವಾಗಿರ್ತದೆ. ಕೆಲವೊಮ್ಮೆ ಸುಖ, ಕೆಲವೊಮ್ಮೆ ದುಃಖ, ಏನೋ ಎಲ್ಲ ಇರ್ತದೆ. ಅವುಗಳ ಮಧ್ಯೆ ಚೆನ್ನಾಗಿ ಬದುಕನ್ನು ಕಟ್ಟಿಕೊಳ್ಳಿ. ಏನೇ ಆಗಲಿ ಅದು ಭಗವಂತನ ಕೃಪೆ ಅನ್ನುವ ಮನಸ್ಸು ನಮಗೆ ನಿರಂತರವಾಗಿರಲಿ. ಜಾಸ್ತಿ ಏನು ಮಾಡೋದು ಬೇಡ, ಒಂದು 4 ಅಂಶಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳಿ. ಏನಪ್ಪ ಅಂದರೆ, ಯಾವಾಗಲೂ ಮುಖದಲ್ಲಿ ಮಂದಹಾಸ, ಮನದಲ್ಲಿ ಮಧುರ ಭಾವ, ನುಡಿಯಲ್ಲಿ ಸತ್ಯದ ನುಡಿ, ನಡೆಯಲ್ಲಿ ಸತ್ತಪಥ ನಡೆ, ಕೈಯಲ್ಲಿ ಸತ್ಕಾರ್ಯ. ಇಷ್ಟನ್ನು ಮಾಡಿದರೆ ಬದುಕು ಸಾರ್ಥಕವಾಗ್ತದೆ. ಆ ಸಾರ್ಥಕ ಬದುಕನ್ನು ಬದುಕುವ ಹಾಗೆ ಭಗವಂತ ನಮಗೆ ಅನುಗ್ರಹವನ್ನು ಉಂಟು ಮಾಡಲಿ. ನಮ್ಮ ವೃತ್ತಿಯನ್ನು, ನಮ್ಮ ಕಸುಬನ್ನು ನಮ್ಮ ಮಕ್ಕಳಿಗೆ ಚೆನ್ನಾಗಿ ಕಲಿಸಿಕೊಟ್ಟು ಅದನ್ನು ಉನ್ನತೀಕರಣ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ನಮ್ಮ ವೃತ್ತಿಯನ್ನು ಬೆಳೆಸಿ ಉಳಿಸಿ. ಇಲ್ಲದೇ ಇದ್ದರೆ ನಾವು ಪಂಚವೃತ್ತಿ ಅಂತ ಮುಂದೆ ಒಂದು ದಿವಸ ಬರ್ತದೆ. ಬರೇ ಐದು ವೃತ್ತಿ ಮಾಡ್ತಾ ಇರ್ತಕ್ಕಂಥ ಒಂದು ಜನಾಂಗ ಇತ್ತು ಅಂತ, ಅದು ಇತಿಹಾಸ ಸೇರದೆ ಅದು ನಮ್ಮ
ವಾಸ್ತವವಾಗಿ ಉಳಿಬೇಕು ಅಂತ ಹೇಳಿದರೆ ಮುಂದಿನ ಪೀಳಿಗೆ ಅದು ಮುಂದುವರಿಸ್ಕೊಂಡು ಹೋಗಬೇಕು. ಹಾಗಾಗಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ತಯಾರಿಯನ್ನು ಮಾಡಿ, ಧರ್ಮದ ಶ್ರದ್ಧೆ ನಿಮಗೆ ಹೇಗೂ ಉಂಟೆ, ಇಲ್ಲದ್ರೆ ಇಲ್ಲಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ಮುಂದಿನ ಪೀಳಿಗೆ ಕೂಡ ಮುಂದುವರಿಸಿಕೊಂಡು ಹೋಗುವ ಹಾಗೆ ನೀವು ನಿಮ್ಮ ಮಕ್ಕಳಿಗೆ ಮಾರ್ಗದರ್ಶನ ಮಾಡಿ. ಈ ಮುಖಕ್ಕೆ ನಿಜವಾದ ಆಭರಣ ಯಾವುದು ಕೇಳಿದರೆ ಮುಗುಳ್ನಗೆ, ಯಾವ ಮೇಕಪ್ಪು ಅಲ್ಲ. ಜಗತ್ತು ಯಾವುದನ್ನು ಇಷ್ಟಪಡ್ತದೆ ಅಂತ ಹೇಳಿದರೆ ಅರಳಿದ ಹೂ, ಅರಳಿದ ಮುಖ. ಬಾಡಿದ ಹೂ, ಬಾಡಿದ ಮುಖ ಯಾರೂ ಇಷ್ಟಪಡೋದಿಲ್ಲ. ಹಾಗಾಗಿ ಯಾವಾಗಲೂ ನಗುವನ್ನು ಮುಖದಲ್ಲಿ ಧರಿಸಿರಿ. ಆಸ್ಥಾನ ವಿದ್ವಾಂಸರು ಪಂಜಾಬ್ ಭಾಸ್ಕರ ಭಟ್, ಉಮೇಶಾಚಾರ್ಯ ಪಡೀಲ್, ಶ್ರೀ ಶಂಕರಾಚಾರ್ಯ ಗುರುನಾಥಾಚಾರ್ಯ ಕಡ್ಲಾಸ್ಕ ಹುಬ್ಬಳ್ಳಿ ಧಾರ್ಮಿಕ ಸಭೆಯನ್ನು ಉದ್ದೇಶಿಸಿದ ಪಾತಿರ್ದು ಎಡ್ಡಿಪ್ಪು ಬಯಕಿರು. ಯೋಗಾಚಾರ್ಯ ಪುಂಡರೀಕಾಕ್ಷ ಬೆಳ್ಳೂರು ವಿಶ್ವಕರ್ಮ ಕುಡಿಬಾವುಟ ಸಮಾಜದ ಒಗ್ಗಟ್ಟು ಬುಕ್ಕ ಸಂಘಟನೆದ ಬಗೆಟ್ ಮಾಹಿತಿ ಕೊರಿಯರು. ರಾಷ್ಟ್ರೀಯ ಸಿನಿಮಾ ಪ್ರಶಸ್ತಿ ಪಡೆಯಿನ ಬಾಡೂರು ಎನ್ ಸುಬ್ರಹ್ಮಣ್ಯ ಮೇರೆಗೆ ಮರ್ಯಾದೆ ಮಲ್ತೇರು. ವಿಧಾನ ಪರಿಷತ್ ಸದಸ್ಯರು ಕೋಟ ಶ್ರೀನಿವಾಸ ಪೂಜಾರಿ, ಉಡುಪಿ ಶಾಸಕರು ಯಶಪಾಲ್ ಎ ಸುವರ್ಣ, ಕೋಟ ಅಮೃತೇಶ್ವರಿ ದೇವಸ್ಥಾನದ ಧರ್ಮದರ್ಶಿ ಆನಂದ ಸೀಕುಂದ್, ಡಾಕ್ಟರ್ ಹರೀಶ್ ಆಚಾರ್ಯ ಜಳಕದಕಟ್ಟೆ, ಉಪೇಂದ್ರ ಆಚಾರ್ಯ ಪಿರಿಡೂರು, ಮಧು ಆಚಾರ್ಯ ಮುಲ್ಕಿ, ಪಿ.ಬಿ. ಗಂಗಾಧರ ಆಚಾರ್ಯ ಕುತ್ಯಾರ, ಗ್ರಾಮ ಪಂಚಾಯತ್ ಗುರುಕಾರ್ಯರು ಜನಾರ್ದನ ಆಚಾರ್ಯ, ಲೋಕೇಶ್ ಎಂ.ಬಿ. ಆಚಾರ್ ಕಂಬ, ವೈ ಅರವಿಂದ ಆಚಾರ್ಯ ಪಾಲ್ದೆ ತುಂಡಿರು. ಚಾತುರ್ಮಾಸ್ಯ ಅನ್ನೋದು ಯತಿಗಳಿಗೆ ಅತ್ಯಂತ ಮುಖ್ಯವಾದಂತಹ ಒಂದು ವ್ರತ. ಯಾವ ಕಾರಣದಲ್ಲೂ ಯಾವ ಊರಿನಲ್ಲೂ ಸ್ಥಿರವಾಗಿ ನಿಲ್ಲಬಾರದೆಂದು ಶಾಸ್ತ್ರದಲ್ಲಿ ಹೇಳಿಸಿಕೊಂಡ ಯತಿಗಳು ಒಂದೇ ಊರಿನಲ್ಲಿ ಸ್ಥಿರವಾಗಿ ನಿಲ್ಲುವುದು ಚಾತುರ್ಮಾಸ್ಯ ಕಾಲದಲ್ಲಿ ಮಾತ್ರ. ಅವರಿಗೆ ಸರಿಯಾದ ಹೆಸರು ಪರಿವ್ರಾಜಕರು ಅಂತ. ಪರಿವ್ರಾಜಕರು ಅಂದರೆ ನಿರಂತರವಾಗಿ ತಾವು ಲೋಕಸಂಚಾರ ಮಾಡ್ತಾ ಧರ್ಮ ಜಾಗೃತಿಯನ್ನು ಜನರಲ್ಲಿ ಮಾನಸಿಕವಾಗಿ ಸಂಚಲನೆಗೊಳಿಸ್ತಾ ಸಮಾಜದ ಅಭ್ಯುದಯಕ್ಕಾಗಿ ತಮ್ಮ ತಪಶಕ್ತಿಯನ್ನು ವಿನಿಯೋಗಿಸ್ತಾ, ಜೊತೆಗೆ ಸಮಾಜದ ಎಲ್ಲ ವ್ಯಕ್ತಿಗಳನ್ನು ಧರ್ಮಕರ್ಮಗಳಲ್ಲಿ ಪ್ರವೃತ್ತರಾಗುವಂತೆ ಮಾಡುವ ಹೊಣೆಗಾರಿಕೆ ಯತಿಗಳದ್ದು. ಹಾಗಾಗಿ ಅವರು ಒಂದೇ ಕಡೆ ನಿಲ್ಲುವ ಹಾಗಿಲ್ಲ, ನಿರಂತರವಾಗಿ ಸಂಚಾರಶೀಲರಾಗಿ ಅವರು ಧರ್ಮಜಾಗೃತಿಯತ್ತ ತಮ್ಮ ಜೀವನವನ್ನು ಸಮರ್ಪಿಸಬೇಕು ಅನ್ನೋದು ಧರ್ಮಶಾಸ್ತ್ರದ ನಿಯಮ. ಅಂತಹ ಯತಿಗಳು ಒಂದೇ ಕಡೆ ಸ್ಥಿರವಾಗಿ ನಿಲ್ಲುವುದು ಚಾತುರ್ಮಾಸ್ಯ ಕಾಲದಲ್ಲಿ. ಚಾತುರ್ಮಾಸ್ಯ ಅನ್ನೋದು ಭಗವಂತನ ಯೋಗ ನಿದ್ರೆಯ ಲೋಕಹಿತ ಚಿಂತನೆಗೆ, ಮುಂದಿನ ತಾನು ದಿನಗಳಲ್ಲಿ ಏನನ್ನು ಲೋಕಕ್ಕೆ ಅನುಗ್ರಹಿಸಬೇಕು, ಮುಂದಿನ ವಿದ್ಯಮಾನಗಳ ಲೋಕದಲ್ಲಿ ಹೇಗಿರಬೇಕು ಅಂತ ಭಗವಂತ ತಾನು ಯೋಗನಿದ್ರಾ ಮಗ್ನನಾಗಿ ಸರಿಯಾದ ರೀತಿಯಲ್ಲಿ ಯೋಜನೆಯನ್ನು ರೂಪಿಸುವ ಮೂಲಕ ಇನ್ನುಳಿದಂತಹ ಪ್ರಪಂಚದ ಅಭ್ಯುದಯಕ್ಕಾಗಿ ಚಿಂತಿಸತಕ್ಕಂತಹ ಒಂದು ಕಾಲ ಚಾತುರ್ಮಾಸ್ಯ ಕಾಲ. ಆ ಚಾತುರ್ಮಾಸ್ಯ ಕಾಲ ಎಷ್ಟು ಘನವಾದುದು ಅಂತ ಹೇಳುವುದಕ್ಕೆ ನಾವು ಶ್ರೀರಂಗಂ ಅನ್ನುವ ಕ್ಷೇತ್ರವನ್ನು ಗಮನಿಸಬೇಕು. ಲೋಕದಲ್ಲಿ ಪರವಾಸುದೇವನಾದಂತಹ ಭಗವಂತ ಅಲ್ಲಿ ಶೇಷನ ಮೇಲೆ ಪವಡಿಸಿ ಆ ಚಾತುರ್ಮಾಸ್ಯ ಪ್ರಾರಂಭವಾಗಿ ಚಾತುರ್ಮಾಸ್ಯ ಮುಗಿಯುವಲ್ಲಿವರೆಗೆ ದೇವರಿಗೆ ಯಾವುದೇ ಅಲಂಕರಣಗಳು ಇರುವುದಿಲ್ಲ. ದೇವರ ಮುಖಭಾಗವನ್ನು, ಹೃದಯ ಭಾಗವನ್ನು ಬಿಟ್ಟು ಬೇರೆಲ್ಲ ಕಡೆ ಶ್ವೇತವಸ್ತ್ರದಿಂದ ಆಚ್ಛಾದಿಸಿ ಚಾತುರ್ಮಾಸ್ಯದ ಆಚರಣೆ ದೇವರಿಗೂ ಇದೆ. ಯಾಕೆವ ಯೋಗನಿದ್ರಾ ಮಗ್ನನಾಗಿ ಯೋಚನಾಪರನಾಗಿರ್ತಾನೆ ಅನ್ನುವ ಆ ಒಂದು ಸಂಕೇತವಾಗಿ ಆ ಆಚರಣೆ ಆ ದೇವಾಲಯದಲ್ಲಿದೆ. ಭಾರತೀಯ ದೇಗುಲಗಳಲ್ಲಿ ಅತ್ಯಂತ ಪ್ರಖ್ಯಾತವಾದ, ಅತ್ಯಂತ ಪ್ರಾಚೀನವಾದ, ಅತ್ಯಂತ ವಿಶಿಷ್ಟ ಸನ್ನಿಧಾನ ಆಚಾರಗಳಿಂದ ಕೂಡಿದ ಕ್ಷೇತ್ರ ಶ್ರೀರಂಗ ಅನ್ನುವ ಮಹಾಕ್ಷೇತ್ರ. ಶ್ರೀರಾಮದೇವರಿಗೂ ಕುಲದೇವರಾದಂತಹ ಆ ದೇವಸ್ಥಾನದಲ್ಲಿ ದೇವರು ಕೂಡ ಚಾತುರ್ಮಾಸ್ಯವನ್ನು ಆಚರಿಸುವಂತಹ ಪದ್ಧತಿ ಇದೆ. ಹಾಗಾಗಿ ಚಾತುರ್ಮಾಸ್ಯ ಅನ್ನೋದು ಯತಿಗಳಿಗೆ ಅತ್ಯಂತ ಪ್ರಧಾನವಾದ ಒಂದು ವಿಷಯ. ಸಮಾಜದಲ್ಲಿ ಗುರುಗಳು ಇಲ್ಲದೇ ಇರುವಾಗ ಯಾವ ರೀತಿಯಾಗಿರತಕ್ಕಂಥ ಪರಿಣಾಮವನ್ನು ಸಮಾಜ ಎದುರಿಸಬೇಕಾಗ್ತದೆ, ಯಾವ ರೀತಿಯಾಗಿರತಕ್ಕಂಥ ದಿಕ್ಕು ಇಲ್ಲದ
ನಾವಿಕನಿಲ್ಲದಂತೆ ಹಡಗು ಆಗ್ತದೆ, ಸಮಾಜದ ಬಂಧುಗಳ ಒಂದು ಸ್ಥಿತಿ ಒದಗ್ತದೆ ಅನ್ನೋದನ್ನು ಸೂಕ್ಷ್ಮವಾಗಿ ಎಲ್ಲರ ಗಮನಕ್ಕೆ ತಂದು ಇನ್ನು ಮುಂದೆ ಆ ರೀತಿಯಾಗಿರತಕ್ಕಂಥ ಪರಿಸ್ಥಿತಿ ನಿಮಗೆ ಬರದೇ ಇರುವ ಹಾಗೆ ಪರಿಜ್ಞಾನ ಬರಲಿ ಅನ್ನೋ ಉದ್ದೇಶದಿಂದ ಕೇವಲ ತಮ್ಮ ಮನನೊಂದಂತಹ ಆ ಒಂದು ಸಮಯವನ್ನು 100 ವರ್ಷಕ್ಕೆ ಮಾತ್ರ ಸೀಮಿತಗೊಳಿಸಿದರು. ಇದು ಗುರುಗಳ ಶ್ರೇಷ್ಠತೆ. ಗುರು ಕರುಣಾಮಯಿ, ಗುರು ಅತ್ಯಂತ ಆರ್ದ್ರ ಹೃದಯವಾಗಿರತಕ್ಕಂತಹ ಮನಸ್ಥಿತಿ ಹೊಂದಿರುವಂತಹ ಗುರು ಯಾವಾಗಲೂ ಒಳ್ಳೆಯದನ್ನೇ ಸಮಾಜಕ್ಕೆ ಬಯಸ್ತಾನೆ. ಆದ್ದರಿಂದ 100 ವರ್ಷ ಅಂತ ಹೇಳಿದ್ರು ಅಷ್ಟೇ. ಆ ಪರಮ ಗುರುಗಳಿಗೆ ನಾವೆಲ್ಲರೂ ಸಹಿತ ಅತ್ಯಂತ ಶ್ರದ್ಧಾಭಕ್ತಿಯಿಂದ ನಮ್ಮ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸೋಣ. ಯಾಕೆ ಅಂದರೆ ನಿಮಗೆ ಗುರುಗಳೇ ದೊರಕದಿರಲಿ ಅಂತ ಅವರು ಯಾವತ್ತೂ ಹೇಳಿಲ್ಲ. ಆದ್ದರಿಂದ ಈ ಒಂದು ಸುಸಂದರ್ಭ ಜ್ಞಾನಯಜ್ಞವನ್ನು ಗುರುಗಳು ಎಲ್ಲ ನಡೆಸಿದರು. ಈ ಚಾತುರ್ಮಾಸ್ಯದಲ್ಲಿ ಪ್ರತಿನಿತ್ಯವೂ ಸಹಿತ ತಮ್ಮ ಅಮೃತ ಸಮಾನವಾಗಿರತಕ್ಕಂಥ ವಾಣಿಯಿಂದ ಎಲ್ಲರನ್ನೂ ಪುನೀತಗೊಳಿಸಿದ್ದಾರೆ ಗುರುಗಳು. ಒಡಿಪು ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಮಠದ ಹಿರಿಯ ಗುರುಪ್ರಿನ ಸಾಧಿಡಿ ನಡತೊಂದುಲ್ಲಿருந்து ಗೋವದ ರಾಜ್ಯಪಾಲರು PS ಶ್ರೀಧರನ್ ಪಿಳ್ಳೆ ಬಂದೇರು. ಮೈಸೂರು ಪೇಜಾವರ ಮಠಾಧೀಶರನ 36ನೇ ವರ್ಷದ ಚಾತುರ್ಮಾಸ್ಯ ವೃತಾಚರಣೆ ಮುಗಿತಲಡು 6 ಪಾತೇರಿಯರು. ಮೈಸೂರು ನಡತೊಂದಿಪ್ಪುನ ಪೇಜಾವರ ಮಠಾಧೀಶರನ 36ನೇ ವರ್ಷದ ಚಾತುರ್ಮಾಸ್ಯದ ಮುಗಿತಲಲೇಸಿ ನಡೆತಂಡೆ. ಅವಧೂತ ದತ್ತಪೀಠದ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ ಗುರುಕಾರ್ಮೆ ವಹಿಸಿದಿತ್ತೇರು. ಸುತ್ತೂರು ಸಂಸ್ಥಾನದ ಶ್ರೀ ಶಿವರಾತ್ರೀಶ್ವರ ದೇಶಿಕೇಂದ್ರ ಸ್ವಾಮೀಜಿ ಬೊಕ್ಕ ಮಲ್ಲಬಿನಿರಾದ ಗೋವಾ ರಾಜ್ಯಪಾಲರು PS ಶ್ರೀಧರನ್ ಪಿಳ್ಳೆ ಪಾಲ್ದೆ ತೊಂಡಿರು. ರಾಜ್ಯಪಾಲರು ಪಾತಿರದು ಸನಾತನ ಧರ್ಮದ ಬಗೆಟ್ ಹಿರಿಯ ಗುರುಕುಳು ಕೇರಳಡು ಅಸ್ಪೃಶ್ಯತೆ ದೂರ ಮಲ್ತಿತ್ತೇರು. ಐತಂಚ ಇತ್ತಿದ ಗುರು ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಗುರುಕ್ಲಿನ ಸಾಧಿಡೆ ಪಜ್ಜದಿ ಒಂದುಲ್ಲಿருந்து ಪಂಡೇರು. ಸಚ್ಚಿದಾನಂದ ಸ್ವಾಮೀಜಿ ಆಶೀರ್ವಚನ ಕುರಿಯರು. ಶ್ರೀ ಶಿವರಾತ್ರೀಶ್ವರ ಸ್ವಾಮೀಜಿ ಆಶೀರ್ವಚನ ಕುರಿದು ವಿಶ್ವೇಶತೀರ್ಥ ಸ್ವಾಮೀಜಿಯರಿಗೆ ಸಮ ಏರು ಪಂಡ ಏರ್ಲೈಜಿ ಆರೆಗೆ ಆರೇ ಸಮ ಸರ್ವೇರ್ಲ ರಾಮಮಂತ್ರ ಜಪ ಮಾಲ್ಪಡೋದು ಪಂಡಿರು. ಪೇಜಾವರ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಆಶೀರ್ವಚನ ಕುರಿಯರು. ಡಾಕ್ಟರ್ ಆನಂದ ತೀರ್ಥಾಚಾರ್ ನಾಗಸಂಪಿಗೆ ಗುರುವಂದನ ಮೆಚ್ಚುಗಿದ ಭಾಷಣ ಮಲ್ತೇರು. ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ ಗೋವಿಂದ. ದೇವರ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ ಗೋವಿಂದ. ದೇವರ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ ಗೋವಿಂದ. ದೇವರ ಪಾದಾರವಿಂದಕ್ಕೆ ಗೋವಿಂದ. ಉಳ್ಳಾಲಡು ಅಕ್ರಮ ಪೊಯ್ಯೆ ಸಾಗವನ ಲಾರಿನ ಸ್ವಾಧೀನೋಗ್ದಿತೊನ್ನ ಉಳ್ಳಾಲ ಪೊಲೀಸರು ಡ್ರೈವರ್ ಮಲರ್ ಅಕ್ಷರ ನಗರದ ಕಲಂದರ್ ಶಾಪಿ ಪನ್ಪುಣೆಯನ್ನು ಬಂಧನ ಮಲ್ತದೇರು. ಉಳ್ಳಾಲಡು ಅಕ್ರಮ ಪೊಯ್ಯೆ ಸಾಗವನ ಲಾರಿನ ಸ್ವಾಧೀನೋಗ್ದಿತೊನ್ನ ಉಳ್ಳಾಲ ಪೊಲೀಸರು ಡ್ರೈವರ್ನ ಬಂಧನ ಮಲ್ತದೇರು. ಕುತ್ತರ್ ಕೈತಲು ಲಾರಿನ ತಡೆತಿದ್ದು ಮಲರ್ ಅಕ್ಷರ ನಗರದ 20 ವರ್ಷದ ಕಲಂದರ್ ಶಾಫಿ ಪನ್ಪುಣೆಯನ್ನು ಸ್ವಾಧೀನೋಗ್ದಿತೊಂಡೇರು. ಆರೋಪಿ ಕಲ್ಲಾಪು ಸುದೆ ಬರಿಡಿದು ಕೋಣಾಜಿದಂಚಿ ಈಚು ಟಿಪ್ಪರ್ ಲಾರಿಡು ಪೊಯ್ಯೆ ಸಾಗವಂದು ಪುನಗ ನಿಘಂಟಿತ ಮಾಹಿತಿ ಮಿತ್ತು ಕುತ್ತಾರ್ ಕೈತಲ್ ತಡೆದಿನ ಪೊಲೀಸರು ಲಾರಿ ಪೊಯ್ಯದ ಒಟ್ಟುಗು ಡ್ರೈವರ್ನ ಸ್ವಾಧೀನೋಗ್ದೆ ತೊಂದಿರು. ಉಳ್ಳಾಲ ಸ್ಟೇಷನ್ ಅಧಿಕಾರಿ HN ಬಾಲಕೃಷ್ಣ ದುಂಬಾಳ್ತಿಡು ಕಾರ್ಯಾಚರಣೆ ನಡಪಾದಿತ್ತೇರು. ಕೂಡಲ ಮಲ್ಲ ಉದ್ಯಮ ಪಂಡ ಅವು ಮೀನುಗಾರಿಕೆ ಆದುಂಡು. ಆಂಡ ಈ ಸರ್ತಿ ಬರ್ಸ ಸರಿಯಾದ ಬರಂದೆ ಬೊಲ್ಲ ಸುದೆ ಕಡಲು ಸೇರಂದೆ ಮೀನು ಸಂತಾನ ಭಾರಿ ಕಮ್ಮಿ ಆಪನ ಪೋಡಿಗೆ ಮೀನುಗಾರರನ ಮನಸ್ಸಿಡು ಕುಳ್ಳುದುಂಡು. ಇತ್ತೆ ಆ ಬಗೆಟುಂಜಿ ವರದಿ. ಕುಡ್ಲಡು ಮೀನು ಉದ್ಯಮ ಮಲ್ಲ ಉದ್ಯಮ ಅದು ಗುರುತು ಮಲ್ತದುಂಡು. ಕಡಲ ಬರಿಟ್ಟು ತಿರ್ಗಾಟ ಉದ್ಯಮಗೂ ಭಾರಿ ಅವಕಾಶ ಉಂಡು. ಅಂಡ ಇಂಚಿಪದ ದಿನಕ್ಲೆಡು ಮೀನು ಪತ್ತುನಕ್ಲು ಮಾರುನಕ್ಲು ಬೇತೆ ಬೇತೆ ಕಷ್ಟೊಲಿನಿ ಎದುರ್ಸಾವಂದುಲ್ಲೇರು. ಐಕ್ ತಕ್ಕ ಈ ಸರ್ತಿ ಪ್ರಕೃತಿಲ ಮುಣಿದೆಂಡು. ಎಣ್ಣನಾತು ಬರ್ಸ ಬರಂದೆ ವರ್ಷ ಇಡೀ ಮೀನುಗಾರಿಕೆಗೆ ಪೆಟ್ಟು ಬೂರುಂದು ಪನ್ಪುನ ಬೇನೆ ಬೇಜಾರಕ್ಲೆಡ ಉಂಡು. ಬರ್ಸ ಕಮ್ಮಿ ಆದ ಈ ಸರ್ತಿ ದಕ್ಷಿಣ ಕನ್ನಡ ಜಿಲ್ಲೆಡು ನೀರದ ಪೋಡಿಗೆ ಶುರುವಾತಂಡು. ಮೀನು ಪತ್ತನಕ್ಲೆಗೆ ಒಂದೆಡ್ದು ಬೊಕ್ಕಲಾತ ಚಿಂತೆ ಶುರುವಾತಂಡು. ಬರ್ಸದ ನೀರು ಕಡಲಿಗೆ ಸೇರ್ನಾತು ಮೀನು ಸಂತಾನ ಹೆಚ್ಚಾಕೊಂಡು. ಈ ಸರ್ತಿ ಬರ್ಸ ಕಮ್ಮಿ ಆಯ್ನಿಡ್ದವರ ಮೀನಿದ ಸಂತಾನ ಕಮ್ಮಿ ಆತಂಡು. ಮೀನುಗಾರರಿಗೆ ಮೀನು ಬಂದು ಕೂಡ ಅದಕ್ಕೆ ಸರಿಯಾದ ಬೆಲೆ ಸಿಕ್ಕದಿದ್ರೆ ಮೀನುಗಾರರಿಗೆ ಅದು ಕ್ಷಾಮದ ಪರಿಸ್ಥಿತಿ ಇದೆ.
ಅಂಥ ಒಂದು ಪರಿಸ್ಥಿತಿ ಆಗಿದೆ. ಅದಕ್ಕಾಗಿ ಸರಿಯಾದ ಒಂದು ರೇಟನ್ನು ಮಾರ್ಕೆಟಿಂಗ್ ಸರಿಯಾದ ರೇಟ್ ಸಿಗಬೇಕು ಮೀನುಗಾರರಿಗೆ. ರೇಟ್ ಸಿಕ್ಕಿದ್ರೆ ಹೀಗೆ ಆಗೋದು. ಇಷ್ಟು ನಾವು ಡೀಸೆಲಿಗೆ ಖರ್ಚು ಮಾಡಿ ಇಷ್ಟು ಬೇರೆ ರೇಟಿನ ಡೀಸೆಲ್ ಹಾಕಿ ಐಸ್ ಹಾಕಿ ರೇಷನ್ ಹಾಕಿ 10 ದಿವಸ ಡೀಪ್ ಫಿಶಿಂಗ್ ಮಾಡಿ ಇಲ್ಲಿ ಬರುವಾಗ ಒಂದು ದಿವಸ ಒಂದು ಮೀನಿಗೆ 200 ರೂಪಾಯಿ ಕೋಲ್ಬಂಡ ಸಿಗಿದ್ದರೆ ಅವರು 2 ದಿವಸ ಫಿಶಿಂಗ್ ಆಗಿ ಇಲ್ಲಿ ಜಾಸ್ತಿ ಮೀನು ಬಂದರೆ ಅದು 100 ರೂಪಾಯಿಗೆ ಬರ್ತದೆ. ನಾವು ಇಷ್ಟು 5,000-6,000 ಲೀಟರ್ ಡೀಸೆಲನ್ನು ಹಾಕಿ ಮೀನುಗಾರಿಕೆ ಮಾಡಿ ಬರುವಾಗ ರೇಟಿನ ಬಗ್ಗೆ ಇಷ್ಟು ನಾವು ಡಿಫರೆನ್ಸ್ ಬಂದರೆ ನಮಗೆ ಅದು ಕಂಡಪಟ್ಟೆ ಡಿಫರೆನ್ಸ್ ಬರ್ತದೆ. ಇದಕ್ಕಾಗಿ ಮೀನುಗಾರಿಕೆಯಲ್ಲಿ ಸರ್ಕಾರ ಕೂಡ ಇದನ್ನೊಂದು ಗಮನದಲ್ಲಿಡಬೇಕು. ಒಂದು ಮೀನುಗಾರಿಕೆಗೆ ಒಳ್ಳೆಯ ಒಂದು ದರ ಸಿಕ್ಕುವಾಗ ಒಂದು ಮಾರ್ಕೆಟಿಂಗ್. ಈಗ ರೈತರಿಗೆ ಮಾಡಿದ್ದಾರೆ, ಈಗ ಬೊಂಡಸ್ಗೆ ಇಷ್ಟು, ಮತ್ತು ಪಾಂಬೋಲ್ ಮೀನಿಗೆ ಇಷ್ಟು, ಮದ್ಮಲ್ ಮೀನಿಗೆ ಇಷ್ಟು, ಕಟ್ಟಿಂಗ್ ಹೀಗೆಲ್ಲ ಒಂದು ರೇಟ್ ಒಂದು ಮ್ಯಾಕ್ಸಿಮಮ್ ರೇಟ್ ಒಂದು ಸರ್ಕಾರ ಒಂದು ಲಿಮಿಟ್ ಮಾಡಿದರೆ ನಮಗೆ ಅದರಲ್ಲಿ ಸ್ವಲ್ಪ ಆಚೀಚೆ ಆಗ್ಬೋದು ಜಾಸ್ತಿ ಬರುವಾಗ. ಇದಕ್ಕೆ ಕೇರ್ ಜಾಸ್ತಿ ಬಂದರೆ ಬೇಡ, ನಮಗೆ ತಂದ ಮೀನನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅವರು 10 ರೂಪಾಯಿ ಕೊಡುವಾಗ ಕೂಡ ನಾವು ಕೊಡದಿದ್ದರೆ ಮತ್ತೆ ಬಿಸಾಡಿದರೆ ಒಂದು ನೈರ್ಮಲ್ಯ ಆಗ್ತದೆ. ಸತ್ತ ಮೀನು ನೀರಿನಲ್ಲಿ ಒಳಗೆ ಹೋದರೆ ಅದು ಅಲ್ಲಿ ಇದ್ದ ಜೀವ ಮೀನು ಕೂಡ ಅದು ಓಡ್ತದೆ. ಪಿದೈಮೇತ ಕೆಸರ ನೀರು ಬೊಲ್ಲ ಕಡಲು ಸೇರಿದು ಕಡಲು ಅಡಿಮೇಲ ಆನಗ ಮೀನ್ದ ಸಂತಾನ ಹೆಚ್ಚಾಪುಂಡು. ಪ್ರಕೃತಿ ನಂಕು ಒಂದು ದೀತಿನ ಮೀನುಗಾರಿಕೆ ಕೈಪತ್ತನ್ನು ಪನ್ಪಿರು ಮೀನುಗಾರರು. ಈ ಮೀನುಗಾರಿಕೆಗೆ ದೊಡ್ಡ ಕುಂಠಿತ ಆದದ್ದು ಈ ಮಳೆ ಕಡಿಮೆ ಆಗಿ ಆ ಒಂದು ಮಳೆ ಜಾಸ್ತಿ ಗಾಳಿ ಮಳೆ ಬಂದರೆ ಕಡಲು ಒಂದು ಇದಾಗ್ತದೆ. ಯಾಕಂದರೆ ಅದು ಅಡಿ ಮೇಲೆ ಆಗ್ತದೆ ನಿಲ್ತಾರೆ, ಹಾಗೆ ಆಗ್ತದೆ. ಹಾಗೆ ಆದರೆ ಈ ಅಡಿಯಲ್ಲಿದ್ದರೆ ಕೆಸರೆಲ್ಲ ಮೇಲೆ ಬಂದು ಮೀನಿಗೆ ಅದು ಆಹಾರ ಆಗ್ತದೆ. ಅಂಥ ಆಹಾರ ಸಿಕ್ಕಿದರೆ ಮೀನಿನ ಕೂಡ ಸಂತಾನ ಜಾಸ್ತಿ ಆಗ್ತದೆ. ಅಂಥ ಪರಿಸ್ಥಿತಿಗೆ ಬರಲಿಲ್ಲ. ಪ್ರಕೃತಿ ನಮಗೆ ಒಳ್ಳೆಯದಾಗಬೇಕು. ಪ್ರಕೃತಿ ಒಳ್ಳೆಯದಾಗಬೇಕು, ಮಳೆ ಬರಬೇಕು, ಗಾಳಿ ಬರಬೇಕು, ಕಡಲು ಅಬ್ಬರಾಗಬೇಕು. ಕಡಲು ಅಬ್ಬರಾಗಿ ಅದು ಮತ್ತೆ ಒಂದು ಸಮಾಧಾನ ರೀತಿ ಬಂದ ನಂತರ ಅದು ನೀರೆಲ್ಲ ಕರೆಕ್ಟ್ ಆಗ್ತದೆ ನಮ್ಮ ಲೆಕ್ಕದಲ್ಲಿ. ಹಾಗೆ ಸರ್ ಆಗಲಿಲ್ಲ. ಸರ್ಕಾರ ಇಂಕಣ ಬೇಡಿಕೆಲಿಗೆ ಗುಮನ ಕುರೊಂದಿಜ್ಜಿ ಕುಡ್ಲದ ಬಂದರು ಎಲ್ಲಿ ಆವನುಂಡು ಅಭಿವೃದ್ಧಿ ಆಯ್ಲೆಕನೆ ಬಂದರು ಮಲ್ಲೆ ಆವಡಾತಂಡು ಮಂತ್ರಿ ಮಂಡಲೋಡು ಉಂದೆಕಾದ ಅನುದಾನ ಮಂಜೂರು ಮಲ್ತದು ಇருந்து ಸುದ್ದಿಯುಂಡು. ಕುಡ್ಲಡು 1800 ಯಂತ್ರ ಓಡಯಿತ್ತದು ಓಡಲಿನ ಉಂತಾರೆ ಜಾಗದ ಕೊರತೆ ಉಂಡು. ಸರ್ಕಾರ ಮೀನುಗಾರರ ಉತ್ಪತ್ತಿಲೆಗೆ ಬಿರಿಸಾಯ ಬೆಲೆ ಕೊರಡುವುದು ಎಂಕಲ್ನ ಒತ್ತಾಯಾದ ಪನ್ಪಿರು ಮೀನುಗಾರರ ನಾಯಕರು. ಇಲ್ಲಿ ನಮ್ಮದು ವ್ಯವಹಾರಿಕ ಒಂದು 1800 ಬೋಟಿಗೆ ನಾವು ಇವತ್ತು ಯೂನಿಯನ್ ಕಟ್ಕೊಂಡು ಹಲವಾರು ವರ್ಷಗಳಿಂದ ನಮ್ಮ ಒಂದು ಸಹಕಾರಗಳನ್ನು ತುಂಬ ವರ್ಷಗಳಿಂದ ಸರ್ಕಾರ ಹತ್ರ ಕೇಳ್ತಾ ಬಂದಿದ್ದೀವಿ. ಆದರೆ ಸರ್ಕಾರಗಳು ಏನು ಮಾಡಿದೆ ಅಂತ ಹೇಳಿದರೆ ಕೊಡ್ತಾ ಬಂದಿದ್ದಾರೆ, ಇಲ್ಲಂತಲ್ಲ, ಬಟ್ ನಾಟ್ ಫುಲ್ಲಿ ಸ್ಯಾಟಿಸ್ಫೈಡ್. ಇವತ್ತಿನ ಆಧುನಿಕ ಇದರಲ್ಲಿ ನಮ್ಮದು ಡಾಕ್ ಇರೋದು ಫಸ್ಟ್ ಮತ್ತು ಸೆಕೆಂಡ್ ಸ್ಟೇಜ್ ಕ್ಯಾಬಿನೆಟಲ್ಲಿ 49.5 crores ರೂಪೀಸು ಸ್ಯಾಂಕ್ಷನ್ ಮಾಡಿದ್ದಾರೆ ನಮ್ಮ ಮಿನಿಸ್ಟರ್. ಅವರಿಗೆ ಎಲ್ಲರ ಪರವಾಗಿ ನಾನು ಧನ್ಯವಾದ ಕೊಡೋಕ್ಕೆ ಇಷ್ಟಬೀಳ್ತೀನಿ. ಅದರ ಜೊತೆ ಇವಾಗ ಇನ್ನು ನಮ್ಮದು ಆಸೆ 1800 ಬೋಟ್ ಹಿಡಿಯಷ್ಟು ಅದರಲ್ಲಿ ಆಗೋದಿಲ್ಲ. ಸೊ ನಮ್ಮದೊಂದು 5th, 6th, 7th ಸ್ಟೇಜ್ ಆ ಥರ ಹೋದರೆ ನಮ್ಮದು ಡಾಕ್ಗಳು ಎಷ್ಟು ಇಂಪ್ರೂವ್ ಆಗ್ತದೋ ಅಷ್ಟೇ ಬೋಟ್ಗಳೂ ಇಂಪ್ರೂವ್ ಮಾಡಿಕೊಂಡು ನಮ್ಮ ಇಲ್ಲಿದು ಹೈಜೆನಿಕ್ ಫುಡ್ ಇದು. ಈ ಹೈಜೆನಿಕ್ ಫುಡ್ಡನ್ನು ಯಾವ ರೀತಿಯಲ್ಲೂ ನಾವು ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಒಳ್ಳೆ ರೀತಿಯಲ್ಲಿ ನಾವು ಬೆಲೆ ಸಿಗುವಂಥ ಮಾಡಬೇಕಾದ್ರೆ ಫಸ್ಟ್ ಆಫ್ ಆಲ್ ಪೋರ್ಟು ನಮ್ಮ ಬಂದರುಗಳು ಗಟ್ಟಿಮುಟ್ಟಾಗಿದ್ದು ಒಳ್ಳೆಯ ವಾತಾವರಣ ತಂದು ಅಲ್ಲಿ ಎಲ್ಲ ಹೈಜೆನಿಕ್ ಇದ್ದಾಗೆ ಮಾಡುವಂಥ ವ್ಯವಸ್ಥೆಗಳನ್ನು ನಾವು ಸರ್ಕಾರ ಹತ್ರ ಬೇಡೋದು. ಮತ್ತು ಎರಡನೇದಾಗಿ ಬೋಟ್ಗಳ ಲೆವೆಲ್ ಇವತ್ತು ಇಂಟರ್ನ್ಯಾಷನಲ್ ಮಾರ್ಕೆಟ್ ನೋಡಿದ್ರೆ ಒಂದೊಂದು ತಿಂಗಳಿಗೆ ಬರುವಂಥ ಫಿಶಿಂಗ್ ಮಾಡುವಂಥ ವ್ಯವಸ್ಥೆಗಳಿದ್ದು ನಾವು ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಇದರಲ್ಲಿದ್ದರೂ ನಮಗೆ ಅಂಥ ಫೆಸಿಲಿಟಿಗಳು ಯಾವುದು ಒದಗಿಸಿ ಕೊಡೋದಿಲ್ಲ. ಇದೆಲ್ಲ ತುಂಬ ಒಂದು ಬೇಜಾರು ಸಂಗತಿಗಳಿದೆ. ಅದು ನನ್ನ ಆಸೆ ಈ ಸಲ ನಮ್ಮ ಗೌರ್ಮೆಂಟು ತುಂಬ ಕಾಳಜಿ ತಗೊಂಡು ಇವಾಗ 50 ಕೋಟಿ ಹೇಗೆ ಬಿಡುಗಡೆ ಮಾಡಿದೆ. ಇನ್ನೊಂದು 32.27 crores ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟೇಜ್ ಇದ್ದಿದ್ದು ಅದು ಹಾಳಾಗಿ ಹೋಗಿದೆ ಧಕ್ಕೆ. ಸೊ ಅದನ್ನು ರೆಡಿ ಮಾಡೋಕ್ಕೂ ನಮ್ಮ ಪ್ರಪೋಸಲ್ ಎಷ್ಟೋ ವರ್ಷಗಳಿಂದ ಬಾಕಿ ಇದೆ, ಅದನ್ನು ಮಾಡಿಕೊಡ್ಬೇಕು ಅಂತ. ಅದರ ನಂತರ ಇವಾಗ ದೋಣಿಗಳಿಗಾಗಲಿ ಇನ್ನು ಚಿಕ್ಕ ವ್ಯವಹಾರಸ್ಥರೆಲ್ಲಿದ್ದಾರೆ ಇವರನ್ನೆಲ್ಲ ಇಲ್ಲಿ ಹೋಲ್ಸೇಲ್ ವ್ಯವಹಾರ ಇರೋದ್ರಿಂದ ನಮಗೆ ಗೌರ್ಮೆಂಟಿಂದ ಒಂದು ಬೆಂಬಲ ಬೆಲೆ. ಇವಾಗ ಬೆಂಬಲ ಬೆಲೆ ಅಂತಿಲ್ಲ. ಯಾವಾಗ ಮೀನು ಜಾಸ್ತಿ ಆಗ್ತದೆ ಯಾವಾಗ ಕಮ್ಮಿ ಮಾಡ್ತಾರೆ, ಯಾವಾಗ ಜಾಸ್ತಿ ಕಮ್ಮಿ ಆಗ್ತದೆ ಯಾವಾಗ ಜಾಸ್ತಿ ಮಾಡ್ತಾರೆ. ಡಿಮಾಂಡ್ ರೂಲ್ಸ್ ಮಾಡೋದು ಸರಿ, ಆದರೆ ನಮಗೆ ಒಂದು ಸರ್ಕಾರದ ಒಂದು ಇಂಪಾರ್ಟೆಂಟ್ ಆದ ಒಂದು ಬೆಂಬಲ ಬೆಲೆ ಸಿಗಬೇಕಂತ ನಮ್ಮ ಅನಿಸಿಕೆಗಳಿದೆ. ಅದನ್ನೆಲ್ಲ ಮಾಡಿಕೊಡ್ಬೇಕಂತ ವಿನಂತಿ ಮಾಡ್ತೀವಿ. ಬರ್ಸ ಎಡೆನ ಬರಡು ಬುಲೆಸಲೆ ಎಡ್ಡೆ ಆಪುನಂಚಿನಿ ಮೀನುಗಾರಿಕೆ ಉದ್ಯಮಲ ಬುಲೆವಾಡು ಮೀನು ಪತ್ತುನಕ್ಲಿನ ಮಾರುನಕ್ಲಿನ ಸಮಸ್ಯೆಗಳಿಗೆ ಸರ್ಕಾರ ಗುಮನ ಕೊರಡು ಪನ್ಪುಣವಿ ಮಾತೆರನಲ ಇಚ್ಛಾದುಂಡು. ಲೋಕನಾಥ ಬೋಳರ ನಿಂಪುಗಾದ ಕುಡ್ಲದ ಮಂಗಳ ಕ್ರೀಡಾಂಗಣಗಳು ಕರ್ನಾಟಕ ರಾಜ್ಯ ಮಟ್ಟದ ಜೂನಿಯರ್ ಅಥ್ಲೆಟಿಕ್ಸ್ ಗೊಬ್ಬದ ಕೂಟ ಬುಧವಾರದ್ದು ಶನಿವಾರ ಮುಟ್ಟ ನಡೆದಿದೆ. ದಕ್ಷಿಣ ಕನ್ನಡ ಜಿಲ್ಲೆಡು ಇಂಚಿನ ಗೊಬ್ಬದ ಕೂಟ 39 ವರ್ಷಲೆಡ್ದು ಬೊಕ್ಕ ಮೂಡ್ದು ಬೈದಿದೆ.
ಮಗುವೀರ ವ್ಯವಸ್ಥಾಪಕ ಮಂಡಳಿ ಬೊಂಬೈದ ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಶಾಖೆನ ನಿಲಿಟ್ಟು ಮಂಗಳೂರು ಯಾಂತ್ರಿಕ ಮೀನುಗಾರರ ಪ್ರಾಥಮಿಕ ಸಹಕಾರಿ ಸಂಘದ ಬಂದರ್ ಕುಡ್ಲ ಕರ್ನಾಟಕ ರಾಜ್ಯ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಜತೆ ಸೇರಿಗಿಡು ಕುಡ್ಲದ ಮಂಗಳ ಕ್ರೀಡಾಂಗಣಗಳು ಅಂತಾರಾಷ್ಟ್ರೀಯ ಗೊಬ್ಬುಡು ಪುದರ್ಪೋಯಿನ ಲೋಕನಾಥ ಬೋಳಾರ ನಿಂಪುಗಾದ ರಾಜ್ಯ ಮಟ್ಟದ ಜೂನಿಯರ್ ಅಥ್ಲೆಟಿಕ್ ಗೊಬ್ಬುದ ಕೂಟ ಮೆರವಣಿಗೆ ಉದಿಪನ ಸೇರಿದು ಒಟ್ಟು 4 ದಿನ ನಡತಂಡು. ದಕ್ಷಿಣ ಕನ್ನಡ ಜಿಲ್ಲೆಡು 39 ವರ್ಷಲಿಡಿದು ಬೊಕ್ಕ ಈ ಗೊಬ್ಬುದ ಕೂಟ ಮುಡಿದು ಬತ್ತಂಡು. ಈ ಪೊರ್ತುಡು ಪಂತೊಡು ಗೆನ್ನಕ್ಲಿಗೆ ಪದಕ ಕೊರ್ಪುನ ಸಭಾ ಕಾರ್ಯಕ್ರಮಲಿನ ಅಟ್ಟಣೆ ಮಲ್ತಿತ್ತೇರು. ಮೊಗವೀರ ವ್ಯವಸ್ಥಾಪಕ ಮಂಡಳಿದ ದುಂಬುದ ಗುರ್ಕಾರ್ಯರು ಕೆಎಲ್ ಬಂಗೇರ, ಮೊಗವೀರ ಮಹಾಜನ ಸಂಘದ ಒತ್ತು ಗುರ್ಕಾರ್ಯರು ಸುಭಾಷ್ ಚಂದ್ರ ಬೋಳಾರ, ಮಂಗಳೂರು ಯಾಂತ್ರಿಕ ಮೀನುಗಾರರ ಪ್ರಾಥಮಿಕ ಸಹಕಾರಿ ಸಂಘದ ನಿರ್ದೇಶಕರು ಶ್ಯಾಮ್ ಲಾಲ್ ಬೋಳಾರ, ಮೀನ್ ಉದ್ಯಮಿ ವಿಲಿಯಂ ಡಿಸೋಜಾ ಸೇರ್ನಂಚ ನವೀನ್ ದಾಸ್, ದಯಾನಂದ ಪುತ್ರನ್, ಮೋಹನ್ ಜಿ ಕೋಟ್ಯನ್, ಯೋಗೀಶ್ ಬೋಳಾರ, ದೇವಾನಂದ ಗುಜರನ್, ಕೇಶವ ಸಾಲಿಯನ್, ಮೊಗವೀರ ವ್ಯವಸ್ಥಾಪಕ ಮಂಡಳಿದ ದಕ್ಷಿಣ ಕನ್ನಡ ಉಡುಪಿ ಶಾಖೆನ ಮಾತಾ ಪದಾಧಿಕಾರಿಗಳು ಸದಸ್ಯರು ಪಾಲ್ಗೊಂಡಿರು. ಲೋಕನಾಥ ಬೋಳಾರ ನಿಂಪುದ ಕರ್ನಾಟಕ ರಾಜ್ಯ ಮಟ್ಟದ ಜೂನಿಯರ್ ಅಥ್ಲೆಟಿಕ್ ಗೊಬ್ಬುದ ಕೂಟೋಡು ಶನಿವಾರ ಅಖೀರದ ದಿನ ಆದಿತ್ತಂಡು. ಈ ಕಾರ್ಯಕ್ರಮವನ್ನು ನೋಡುವಾಗ ಯಾವತ್ತು ನಮ್ಮ ಅಥ್ಲೆಟಿಕ್ ಮೀಟ್, ಇದು ರಾಜ್ಯ ಅಥ್ಲೆಟಿಕ್ ಮೀಟ್ ಇರಲಿ ಅಥವಾ ನ್ಯಾಷನಲ್ ಅಥ್ಲೆಟಿಕ್ ಇರಲಿ ಅಥವಾ ಏಷ್ಯಾಡ್ ಇರಲಿ ಅಥವಾ ವರ್ಲ್ಡ್ ಅಥ್ಲೆಟಿಕ್ಸ್ ಇರಲಿ ಅಥವಾ ಒಲಿಂಪಿಕ್ ಇರಲಿ, ಇದು ಎಲ್ಲ ಒಂದೇ ರೀತಿ ನಡೆದ ಹಾಗೆ ನನಗೆ ಕಾಣಿಸ್ತದೆ. ನಾನು ನಿಜವಾಗಿ ಈ ಆಯೋಜಕರಿಗೆ, ಆರ್ಗನೈಸರ್ಗೆ ಅಭಿನಂದನೆ ಕೊಡ್ತಾ ಇದ್ದಾನೆ. ನಾನೊಂದು 5 ಒಲಿಂಪಿಕ್ಸ್ ಮತ್ತು ವರ್ಲ್ಡ್ ಕಪ್, ವರ್ಲ್ಡ್ ಅಥ್ಲೆಟಿಕ್ ಮತ್ತು ಏಷ್ಯಾಡ್ ಅಥ್ಲೆಟಿಕ್ಸ್ ಎಲ್ಲ ನಾನು ಕಣ್ಣಾರೆ ನೋಡಿ ವೀಕ್ಷಿಸಿ ನಾನು ಇದನ್ನು ನನ್ನ ಅನುಭವವನ್ನು ಹೇಳ್ತಾ ಇದ್ದೇನೆ. ಅದಕ್ಕೂ ಮತ್ತು ಈ ಕ್ರೀಡಾಕೂಟಕ್ಕೂ ಏನೂ ವ್ಯತ್ಯಾಸ ಇಲ್ಲ, ಖಾಲಿ ಗ್ಯಾಲರಿ ಮಾತ್ರ ಖಾಲಿ. 1984 ಲಾಸ್ ಏಂಜಲೀಸ್ನಲ್ಲಿ PT ಉಷಾದೊಡನೆ ನಾನು ನೋಡಿ ಇಂದಿನವರೆಗೆ ಒಲಿಂಪಿಕ್ಸ್ ಎಲ್ಲ ನೋಡ್ತಾ ಇದ್ದೇನೆ. ಎಲ್ಲ ಸರಿಸಾಟಿ ಈಕ್ವಲ್ ಇಲ್ಲಿ ನಡೀತಾ ಇದೆ. ಆರ್ಗನೈಸಿಂಗ್ ಕೆಪಾಸಿಟಿ ಗ್ರೇಟ್, ಅಡ್ಮಿನಿಸ್ಟ್ರೇಷನ್ ಕೆಪಾಸಿಟಿ ಇಸ್ ಬಿಯಾಂಡ್ ಇಮ್ಯಾಜಿನೇಷನ್, and your service is to the best, everything meticulously done. ಲೋಕನಾಥ್ ಬೋಲಾರ್ ಇವರು ರಾಜ್ಯ ಆಗಿರ್ಬೋದು, ರಾಷ್ಟ್ರ ಆಗಿರ್ಬೋದು, ಅಂತಾರಾಷ್ಟ್ರೀಯ ಆಗಿರ್ಬೋದು, ಈ ಎಲ್ಲ ಕ್ರೀಡಾಕೂಟಗಳಲ್ಲಿ ಕೂಡ ನಮ್ಮ ದೇಶದ ಕೀರ್ತಿಯನ್ನು ಪತಾಕೆಯನ್ನು ಹಾರಿಸಿದವರು. ಅದು ಕೂಡ ನಮಗೆ ಹೆಮ್ಮೆ, ನಮ್ಮ ಸಮಾಜ ಬಾಂಧವರು. ಭರತ್ ಕುಮಾರ್ ಉಲ್ಲಾಳ್ರವರ ಸಾಧನೆ ಎಲ್ಲರೂ ಒಮ್ಮೆ ಕೈ ಚಪ್ಪಾಳೆ ಮುಟ್ಟಂಗರ ಅವರಿಗೆ ನೀವು ಹುಮ್ಮಸ್ಸು ಕೊಡಬೇಕು. ಇಂಥ ಒಬ್ಬ ಯುವ ಶಕ್ತಿ ನಮ್ಮ ಸಮಾಜಕ್ಕೆ ಅತಿ ಮುಖ್ಯ. ಅಂತ ಯುವ ಶಕ್ತಿಯನ್ನು ನಾವು ಟೀಕೆ ಮಾಡದೆ ಅವರಿಗೆ ಇನ್ನಷ್ಟು ನೀವು ಮುಂದೆ ಹೋಗಿ ನಿಮ್ಮೊಟ್ಟಿಗೆ ನಾವಿದ್ದೇವೆ ಅಂತ ಬೆನ್ನು ತಟ್ಟಿದ್ರೆ ಈಗ ರಾಜ್ಯ ಮಟ್ಟ ಅಲ್ಲ, ಅವರು ರಾಷ್ಟ್ರ ಮಟ್ಟ ಕ್ರೀಡಾಕೂಟ ಮಾಡುವ ಸಾಧನೆ ಅವರ ಹತ್ರ ಉಂಟು. ಆದ್ದರಿಂದ ರಾಷ್ಟ್ರಮಟ್ಟ ಕೂಟ ಕೂಡ ಅವರ ನೇತೃತ್ವದಲ್ಲಿ ನಡೆಯಲಿ. ನಮ್ಮ ಮಗುವೀರ ವ್ಯವಸ್ಥಾಪಕನ ಮಂಡಳಿ ಮುಂಬೈ ದೊಡ್ಡ ಸಾಧನೆ ಮಾಡಿದ ಸಂಸ್ಥೆ. ಬಿಸಿನೆಸ್ ನೆಟ್ವರ್ಕ್ ಇಂಟರ್ನ್ಯಾಷನಲ್ BNI ಕೂಡ್ಲದ ನಿಲೆಟ್ಟು ಬೇತೆ ಬೇತೆ ಉತ್ಪತ್ತಿನ ಪ್ರದರ್ಶನ ಬೊಕ್ಕ ಮಾರಾಟದ ಬಿಗ್ ಬ್ರಾಂಡ್ಸ್ ಎಕ್ಸ್ಪೋ 2023 ಕೂಡದ ಡಾಕ್ಟರ್ TMA ಪೈ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ 3 ದಿನ ನಡೆತೊಂದುಂಡು. ಶನಿವಾರ ಬಿಗ್ ಎಕ್ಸ್ಪೋ 2023 ಉದಿಪನಾಡು. ಬಿಸಿನೆಸ್ ನೆಟ್ವರ್ಕ್ ಇಂಟರ್ನ್ಯಾಷನಲ್ BNI ಕೂಡ್ಲದ ನಿಲೆಟ್ಟು ಬೇತೆ ಬೇತೆ ಉತ್ಪತ್ತಿನ ಪ್ರದರ್ಶನ ಬೊಕ್ಕ ಮಾರಾಟದ ಬಿಗ್ ಬ್ರಾಂಡ್ಸ್ ಎಕ್ಸ್ಪೋ 2023 ಕೂಡದ ಡಾಕ್ಟರ್ TMA ಪೈ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ 3 ದಿನ ನಡೆತೊಂದುಂಡು. ಶನಿವಾರ ಬಿಗ್ ಎಕ್ಸ್ಪೋ 2023 ಉದಿಪನ ಅಟ್ಟಣೆ ಆದಿತ್ತಂಡು. BNI ಕಾರ್ಯತೂವನ ನಿರ್ದೇಶಕರು ಗಣೇಶ್ ಶರ್ಮಾ ಇದಕ್ಕೊಂದು ಸುರೂತಪಾತಿರ ಪಂಡಿದ್ದು ಕುಡ್ಲ ನಗರಡು ಪುನಃ BNI ಸದಸ್ಯರನ್ನ ಬೇರ ವಹಿವಾಟು ಹೆಚ್ಚ ಮಲ್ಪನವು ಈ ಎಕ್ಸ್ಪೋದ ಉದ್ದೇಶ ಅಂತ ಬಂದಿರು. Sir asked me what is the reason for this expo. The reason is very clear, like we want to help our entrepreneurs in our city. ನಮ್ಮ ಸಿಟಿಯಲ್ಲಿ ಇರುವಂತ ಎಲ್ಲ ಮಂಗಳೂರಿನ ಉದ್ಯಮಿಯವರಿಗೆ, ಎಂಟರ್ಪ್ರಿನರ್ಸ್ಗೆ, ಬಿಸ್ನೆಸ್ ಮೆನ್ಗೆ ನಾವು ಹೇಗೆ ಅವರ ಬಿಸ್ನೆಸ್ಸನ್ನು ಇನ್ನೂ ಜಾಸ್ತಿ ಆಗೋದಕ್ಕೋಸ್ಕರ ನಾವು ಈ ಎಕ್ಸ್ಪೋನ ನಾವು ಸ್ಟಾರ್ಟ್ ಮಾಡಿದ್ವಿ. ಲಾಸ್ಟ್ ಇಯರ್ ಈ ಎಕ್ಸ್ಪೋನ ಮಾಡಿದ್ದಕ್ಕೆ
ಒಳ್ಳೆ ಪ್ರತಿಕ್ರಿಯೆ ಸಿಕ್ತು. ನಮ್ಮ ಮಂಗಳೂರಿನ ಜನ ಎಲ್ಲರೂ ಅದಕ್ಕೆ ಒಳ್ಳೆ ಪ್ರತಿಕ್ರಿಯೆ ಕೊಟ್ಟರು. ಅವರು ಭಾಗವಹಿಸಿ ನಮ್ಮ ಮೆಂಬರ್ಸ್ಗೂ ಬಹಳ ಅದರಿಂದ ಅನುಕೂಲ ಆಯಿತು. ಅದಕ್ಕೋಸ್ಕರ ಒಂದು ಒಳ್ಳೆ ಯಶಸ್ಸು ಹೋದ ವರ್ಷ ಕಂಡಿದ್ದರಿಂದ ಈ ವರ್ಷನೂ ಇದನ್ನು ಖಂಡಿತ ಮಾಡಬೇಕು. ಹಾಗೆ ನಿರಂತರವಾಗಿ ಈ ಎಕ್ಸ್ಪೋನ ನಾವು ಈ ಬಿಸ್ನೆಸ್ ಎಕ್ಸ್ಪೋನ ನಾವು ಮಾಡಬೇಕಂತ ನಾವು ನಮ್ಮ BNI ಒಂದು ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ ಆಗಬೇಕಿದ್ದು ನಮ್ಮ ಎಲ್ಲರಿಗೂ ಹೆಲ್ಪ್ ಆಗಬೇಕು ಅಂತ ಮಾಡಿದ್ವಿ. ಮುಖ್ಯವಾಗಿ ಏನಕ್ಕೆ ಅಂತ ಹೇಳಿದ್ರೆ, ಇನ್ನೊಂದು ಲಾಸ್ಟ್ ಇಯರ್ ನಾವು ಎಕ್ಸ್ಪೋ ಮಾಡಿದಾಗ ಬಂದಂಥ ಗೆಸ್ಟ್ಗಳು ಸುಮಾರು ಜನ ಹೇಳಿದ್ರು, ನಮಗೆ ಇಷ್ಟೊಂದು ಥರ ಮ್ಯಾಂಗ್ಳೂರಲ್ಲಿ ಬಿಸ್ನೆಸ್ಸಸ್ ಇದೆ ಅಂತಲೇ ಗೊತ್ತಿರಲಿಲ್ಲ ನಮಗೆ ಅಂತ ಹೇಳಿದ್ರು. ಹಾಗಾದರೆ ಏನಾಗ್ತಾ ಇತ್ತು, ಈ ಥರ ಬಿಸ್ನೆಸ್ಗೆ ಎಲ್ಲದಕ್ಕೂ ಅವರು ಬೇರೆ ಊರಿಗೆ ಹೋಗ್ತಾ ಇದ್ರಲ್ಲಿ. ಸೊ ಹಾಗಾಗಿ ನಾವು ಅಂದ್ಕೊಂಡ್ವಿ ಪ್ರತಿ ವರ್ಷ ಈ ಕಾರ್ಯಕ್ರಮ ಮಾಡಿ ನಮ್ಮ ಮೆಂಬರ್ಸೂ ಒಳ್ಳೊಳ್ಳೆ ಪ್ರಾಡಕ್ಟ್ಸನ್ನು, ಹೊಸ ಪ್ರಾಡಕ್ಟ್ಸನ್ನು ಅದನ್ನು ತಂದು ಇಲ್ಲಿ ಶೋಕೇಸ್ ಮಾಡಿ ಜನಕ್ಕೆ ಅದನ್ನು ಪರಿಚಯಿಸಿದ್ರೆ ಅವ್ರಿಗೂ ಬಿಸ್ನೆಸ್ಗೆ ಅನುಕೂಲ ಆಗುತ್ತೆ. ಹಾಗೆ ನಮ್ಮ ನಗರದವ್ರಿಗೂ ಈ ಹೊಸ ಪ್ರಾಡಕ್ಟ್ಸ್ಗಳು ಅವ್ರಿಗೆ ಬೇಗ ತಲುಪುತ್ತೆ ಅಂತ ಒಂದು ಉದ್ದೇಶದಿಂದ ಈ ಎಕ್ಸ್ಪೋನ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ಅವಕಾಶ ಆಯಿತು. ಈ ಸಲ ಏನಾಗಿದೆ ಅಂದರೆ 120 ಮಳಿಗೆಗೆ ಅದಕ್ಕೆ ಕಾಂಪಿಟೇಷನ್ ಆಗಿಬಿಟ್ಟಿದೆ. ನಮಗೆ ಇಲ್ಲಿ ಒಂದು ಎಕ್ಸ್ಪೋ ಸೆಂಟರ್ ಹೇಗೆ ಇವಾಗ ಒಂದು ಸಿಟಿಯಲ್ಲಿ ಪ್ರತಿ ಸಿಟಿಯಲ್ಲಿ ಒಂದು ಎಕ್ಸ್ಪೋ ಸೆಂಟರ್ಗಳಿದೆ, ಆ ಥರ ಒಂದು ಎಕ್ಸ್ಪೋ ಸೆಂಟರ್ ಆಗೋದು ಒಂದು ತುಂಬ ಒಳ್ಳೆ ಒಂದು ಸ್ಥಳ ಆಗುತ್ತೆ. ಹಾಗಾಗಿ ನಿಮ್ಮಲ್ಲಿ ನಾವು ರೈಟಿಂಗಲ್ಲೂ ತೊಗೊಂಬಂದು ಕೊಡ್ತೀವಿ. ಸೊ ಮೋಹನ್ ರಾಜ್ ನಾವು ಇಬ್ಬರು ಮಾತಾಡ್ತಾ ಇದ್ವಿ. ಸೊ ದಯವಿಟ್ಟು ಒಂದು ಎಕ್ಸ್ಪೋ ಸೆಂಟ್ರಿಗೆ ಒಂದು ಏರ್ಪೋರ್ಟ್ ರೋಡಲ್ಲಿ ಎಲ್ಲರೂ ಒಂದು ನಿಮ್ಮ ಇದರಲ್ಲಿ ಮಾಡಿದರೆ ಅದು ಮಂಗಳೂರಿಗೆ ಒಂದು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಆಗುತ್ತೆ ಮಂಗಳೂರಿಗೆ. ಹಾಗಾಗಿ ಯಾಕೆಂದರೆ ನಮ್ಮಲ್ಲಿ ಏರ್ಪೋರ್ಟ್ ಇದೆ, ಬೇರೆ ರಾಜ್ಯದಿಂದ ನಾವು ನೋಡ್ತೀವಿ ಮೆಡಿಕಲ್ ಎಷ್ಟೋ ಕಾರ್ಯಕ್ರಮಗಳಾಗುತ್ತೆ. ಒಂದು ಎಕ್ಸ್ಪೋ ಒಂದು ಸೆಂಟರ್ ಮಾಡಿದ್ರೆ ಬೆಂಗಳೂರಲ್ಲಿ ಹೇಗೆ ಇಂಟರ್ನ್ಯಾಷನಲ್ ಎಕ್ಸ್ಪೋ ಸೆಂಟರ್ ಆಗಿದೆ, ಹಾಗೆ ಒಂದು ಮಂಗಳೂರು ಇಂಟರ್ನ್ಯಾಷನಲ್ ಎಕ್ಸ್ಪೋ ಸೆಂಟರ್ ಆದರೆ ಅದು ಕೀರ್ತಿ ಒಂದು ಮಂಗಳೂರಿಗೆ ಮತ್ತು ನಿಮಗೆ ಒಂದು ಸಲ್ಲುತ್ತೆ ಸರ್. ದಯವಿಟ್ಟು ಇದೊಂದು ನಮ್ಮ ಮನವಿ ಒಂದು ತಂದು ನಿಮಗೆ ಕೊಡ್ತೀವಿ ಸರ್ ನಾವೆಲ್ಲರೂ ಸೇರಿ. ಶಾಸಕರು ವೇದವ್ಯಾಸ್ ಕಾಮತ್ ಬಿಗ್ ಬ್ರಾಂಡ್ಸ್ ಎಕ್ಸ್ಪೋ ಉದಿಪನ ಮಲ್ತೇರು ಕಾಮತ್ತೇರು ಪಾತಿರ್ದು ಉದ್ಯಮ ಕ್ಷೇತ್ರಡು ಕುಡ್ಲ ಮಲ್ಲಮಟ್ಟದ ಬುಳೆ ಒಂದುಂಡು ಬಂಗಾರ ಪದ್ದೆ ವ್ಯವಹಾರಡು ಕುಡ್ಲ ದುಂಬುಂಡು BNIಗೆ ನಮ್ಮ ಉದ್ಯಮಿಲು ಸೇರಿ ನಡೆದ ಬೊಕ್ಕ ವ್ಯವಹಾರ 150 ಅಜ್ಪದಾತು ಹೆಚ್ಚಾತನೆಂದು ಪಂಡೇರು. ಉದ್ದಿಮೆ ಕ್ಷೇತ್ರದಲ್ಲಿ ಬಹಳ ದೊಡ್ಡ ರೀತಿಯ ಸಾಧನೆಯನ್ನು ಮಾಡ್ತಾ ಇರುವಂಥ ಒಂದು ವಿಶೇಷವಾದಂಥ ಸಂದರ್ಭ. ಇವತ್ತು ಮಂಗಳೂರಿನಲ್ಲಿ ಕಳೆದ 4-5 ವರ್ಷಗಳಿಂದ BNI ಭಾಳ ದೊಡ್ಡ ರೀತಿಯಲ್ಲಿ ಬೆಳೀತಾ ಇವತ್ತು 4 ಚಾಪ್ಟರ್ ಆಗಿ ಕೊಡುಗೆಯನ್ನು ಕೊಡ್ತಾ ಇದೆ. ಪ್ರತಿಯೊಂದು ಚಾಪ್ಟ್ರಲ್ಲಿ 50ರಿಂದ 60-70 ಉದ್ದಿಮೆದಾರರು ಸೇರಿಕೊಂಡು ಇವತ್ತು ಈ ಒಂದು ಎಕ್ಸ್ಪೋ ಭಾಳ ಯಶಸ್ವಿ ಆಗ್ತಾ ಇದೆ, ಭಾಳ ದೊಡ್ಡ ರೀತಿಯಲ್ಲಿ ಕೊಡುಗೆಯನ್ನು ಕೊಡ್ತಾ ಇದೆ. ನನಗೆ ಬಹಳ ಖುಷಿ ಏನು ಅಂತ ಹೇಳಿದ್ರೆ, ಬೇರೆ ಬೇರೆ ಕಡೆಗಳಲ್ಲಿ ನಗರಕ್ಕೆ ಹೋಗಿ ಅಲ್ಲಿಯ ಉದ್ದಿಮೆದಾರರಿಗೆ ಸಹಕಾರವನ್ನು ಕೊಡುವಂಥದ್ದನ್ನು ನಾವು ಇಲ್ಲೇ ನಮ್ಮ ಮಧ್ಯದಲ್ಲಿರುವಂಥ ಉದ್ದಿಮೆದವರಿಗೆ ಸಹಕಾರವನ್ನು ಕೊಡುವಂಥ ವಿಶೇಷವಂತ ಕೊಡುಗೆ ಇವತ್ತು BNI ಮುಖಾಂತರ ಆಗ್ತಾಯಿದೆ. BNIಯ ಕೊಡುಗೆ ಇವತ್ತು 120ಕ್ಕೂ ಹೆಚ್ಚಿನ ಎಲ್ಲ ಉದ್ದಿಮೆದಾರರು, ಅದರಲ್ಲಿ 100ಕ್ಕೂ ಹೆಚ್ಚಿನ ಸ್ಟಾಲ್ಗಳು ಇವತ್ತು ಈ ಒಂದು TMFI ಕನ್ವೆನ್ಷನಲ್ಲಿ ಮುಂದಿನ 3 ದಿನ ಮಂಗಳೂರಿನ ಜನತೆಗೆ ಭಾಳ ಉಪಯುಕ್ತವಾಗಿ ಸೇವೆಯನ್ನು ಕೊಡ್ತಾ ಇದೆ. ನಾನು ತಿಳ್ಕೊಂಡ ಹಾಗೆ ಒಂದು ಮನೆ ಕಟ್ಟುವಂಥ ಒಂದು ಪ್ರಾರಂಭದ ವ್ಯವಸ್ಥೆಯೊಂದಿಗೆ ಮನೆಯ ಗೃಹ ಪ್ರವೇಶ ಮಾಡುವ ತನಕ ಎಲ್ಲ ಸಾಮಗ್ರಿಗಳು ಇದೇ BNI ವ್ಯವಸ್ಥೆಯಲ್ಲಿ ಇಲ್ಲೇ ಇದೆ ಅಂತ ಹೇಳೋದು ನಾನು ತಿಳ್ಕೊಂಡಿದ್ದೆ. ಹಾಗಾಗಿ ಸಂತೋಷ ಏನು ಅಂತ ಹೇಳಿದ್ರೆ, ಅದಕ್ಕೆ ಒಂದು ಆ ಪೂಜೆ ಮಾಡುವಂಥ ಅರ್ಚಕರು ಬರ್ತಾರೆ, ಇಲ್ಲಿ ಗೊತ್ತಲ್ಲ ಅದು ಅವರು ಇದ್ದಾರಾ ಅಂತ ಹೇಳೋದು ನನಗೆ ಸಂದರ್ಭ. ಜ್ಯೋತಿಷ್ಯರಿದ್ದಾರೆ, ಅರ್ಚಕರು ಇನ್ನೂ ಸೇರಿಸ್ಕೊಂಡಿದ್ದಾರೆ. ಆದರೆ ನನಗೆ ಇನ್ನೊಂದು ದುಃಖ ಕೂಡ ಇದೆ. ಯು ಹ್ಯಾವ್ ಇನ್ಕ್ಲೂಡೆಡ್ ಆಲ್ ಬಟ್ ಯು ಆರ್ ನಾಟ್ ಇನ್ಕ್ಲೂಡೆಡ್ ಪಾಲಿಟಿಷಿಯನ್. ಇದೊಂದು ವಿನೂತನ ಪ್ರಯೋಗ. ನಾನು ಶರ್ಮಾ ದಂಪತಿಗಳ ಪ್ರಯತ್ನ ಪ್ರಾರಂಭದಲ್ಲಿ, ಅವರ ಪ್ರಯತ್ನ ಇವತ್ತು ಯಶಸ್ಸು ಕಾಣ್ತಾ ಇದೆ. ಮಲ್ಲಬಿನ್ನಿರು ಭಾರತ್ ಸಮೂಹ ಸಂಸ್ಥೆದ ಕಾರ್ಯತೋವನ ನಿರ್ದೇಶಕರು ಸುಬ್ರಾಯ್ ಎಂಪೈ ಬಿಗ್ ಬ್ರಾಂಡ್ಸ್ ಎಕ್ಸ್ಪೋ ವಿಶೇಷ ಡೈರೆಕ್ಟರಿ ಬಿಡುಗಡೆ ಮಾಡ್ತದೆ. ಮಾರಾಟ ಬೊಕ್ಕ ಪ್ರದರ್ಶನ ಎಕ್ಸ್ಪೋಗು ಎಡ್ಡೆ ಬೈಕೇರು. ಬ್ಯಾಂಕ್ ಆಫ್ ಬರೋಡದ DGM ಅಶ್ವಿನಿ ಕುಮಾರ್ ಬಿನ್ನೆರಾದಿತ್ತೇರು. ಬಿಗ್ ಬ್ರಾಂಡ್ಸ್ ಎಕ್ಸ್ಪೋ ಗುರ್ಕಾರ್ಯರು ಮೋಹನ್ ರಾಜ್, ಡಾಕ್ಟರ್ ಸಚಿನ್ ಅಡ್ಕ, ಹ್ಯಾಲನ್, ಪ್ರವೀಣ್, ಪ್ರೀತಿ ಶರ್ಮಾ ಪಾಲ್ದೆ ತೊಂದಿರು. ಎಲ್ಲರೂ ಅವರ ಮನೆಯಲ್ಲಿ ಇರುವ ಮದುವೆ ರೀತಿಯಲ್ಲಿ ಹೇಗೆ ತಯಾರಾಗಿ ಬರ್ತಾರೆ ಆ ರೀತಿಯಲ್ಲಿ ಬಂದಿದ್ದಾರೆ. ಆವಾಗ ನನಗೆ ಎನಿಸಿತ್ತು, ಒಂದು ಬಿಸ್ನೆಸ್ ಅಂತ ಹೇಳುವಾಗ ಯಾವಾಗಲೂ ರೈವಲ್ರಿ ಇರುತ್ತೆ. ಆದರೆ ಇಲ್ಲಿ ಏನಿಲ್ಲ, ಏನಪ್ಪ ಅಂತ ಕೇಳಿದೆ. ಆವಾಗ ಹೇಳಿದರು, ಒಂದು ಇಂಡಸ್ಟ್ರಿಯಿಂದ ಒಬ್ಬನೇ ಇರೋದು, ಅದರಿಂದ ನಾವು ಎಲ್ಲ ಪ್ರೀತಿಯಲ್ಲಿ ಇದ್ದೇವೆ ಅಂತ ಹೇಳಿದರು. ಅದೇ ರೀತಿಯಲ್ಲಿ BNI ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇದು ಮಂಗಳೂರು ಅಂತ ಹೇಳುವಾಗ ಮಂಗಳೂರಲ್ಲಿ ಬುದ್ಧಿವಂತರು, ಯಾವಾಗಲೂ ಹೇಳೋದೇನೆಂದರೆ ಬುದ್ಧಿವಂತರ
ಪ್ರದೇಶ ಮಂಗಳೂರು. ಏನು ಹೇಳ್ತೀರಿ ವೇದವ್ಯಾಸರೇ? ಯಾಕೆಂದರೆ ಮಂಗಳೂರು ಹೇಳಲಿಕ್ಕೆ ಹೋದರೆ ಈಗ ಬೀಡಿ ಇಂಡಸ್ಟ್ರಿ ಇರಲಿ, ಬ್ಯಾಂಕಿಂಗ್ ಇಂಡಸ್ಟ್ರಿ ಇರಲಿ, ಹಾಗೂ ಮ್ಯಾಂಗ್ಳೂರ ಟೈಲ್ಸ್ ಇರಲಿ, ಹಾಸ್ಪಿಟ್ಲ್ ಇರಲಿ, ಅದೇ ರೀತಿಯಲ್ಲಿ ಮೆಡಿಕಲ್ ಫೆಸಿಲಿಟಿಯಲ್ಲಿ ಇರಲಿ, ಕ್ಯಾಶು ಇಂಡಸ್ಟ್ರಿಯಲ್ಲಿ ಇರಲಿ, ಯಾವುದು ನೋಡಿದರೆ ನಾವು ಒಂದು ದಕ್ಷಿಣ ಕನ್ನಡದವರು ನಂಬರ್ 1 ಪ್ಲೇಸಲ್ಲಿದ್ದಾರೆ. ಅದೇ ರೀತಿಯಲ್ಲಿ ನೋಡಲಿಕ್ಕೆ ಹೋದರೆ ಈಗ ಕ್ಯಾಶು ಇಂಡಸ್ಟ್ರಿಯವರೇ ಇಲ್ಲಿ ಇದ್ದಾರೆ. ನೋಡಲಿಕ್ಕೆ ಹೋದರೆ ಇಲ್ಲಿ ಕ್ಯಾಶು ಇಂಡಸ್ಟ್ರಿ, ಕ್ಯಾಶು ಮ್ಯಾನುಫ್ಯಾಕ್ಚರಿಂಗ್ ಆಗೋದಿಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಆಗ್ತದೆ, ಆದರೆ ಕ್ಯಾಶು ಪ್ರೊಡಕ್ಷನ್ ಇಲ್ಲಿಲ್ಲ. ಯಾಕೆ ಇಲ್ಲಿ ಆಗ್ತದೆ? ಅದೇ ರೀತಿಯಲ್ಲಿ ಬೀಡಿಯಲ್ಲಿ ತಂಬಾಕು ಎಲೆ ಎಲ್ಲೆಲ್ಲಿಯೂ ಆಗೋದು, ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತದೆ. ಯಾಕೆ ಆಗ್ತದೆ ಅಂದರೆ ಇಲ್ಲಿದು ಜನರದು ವರ್ಕ್ಮ್ಯಾನ್ಶಿಪ್, ಕ್ವಾಲಿಟಿ ಆಫ್ ವರ್ಕ್ ಇಸ್ ದ ಬೆಸ್ಟ್, ಆ್ಯಂಡ್ ವೆನ್ ಎವರ್ ದೇ ಡೂ ದ ಬೆಸ್ಟ್ ಇನ್ ಆಲ್ ದ ಫೀಲ್ಡ್ಸ್. ಪ್ರಾಯೋಜಕರಿಗೆ ನೆಂಪುದ ಕಾಣಿಕೆ ಕೋರ್ತು ಮರ್ಯಾದೆ ಮಲ್ತೇರು. ಕದ್ರ ನವನೀತ ಶೆಟ್ಟಿ ಕಾರ್ಯಕ್ರಮ ಸುಧಾರ್ಥ ಕುರಿಯರು. ಬಿಗ್ ಬ್ರಾಂಡ್ಸ್ ಎಕ್ಸ್ಪೋ ಪ್ರದರ್ಶನ ಬೊಕ್ಕ ಮಾರಾಟ ತುಯ್ಯರೆ ಆತಂಡ ಬೇತೆ ಬೇತೆ ಉತ್ಪತ್ತಿಗಳನ್ನು ತೊನೆಯರೆ ಉಲೈಪುಗೆರೆ ಟಿಕೆಟ್ ಇಜ್ಜಿ ನೂತ 20 ಹೆಚ್ಚ ಅಂಗಡಿಲಿಡು BNI ಸದಸ್ಯರು ತನ್ಕಲ್ನ ಉತ್ಪತ್ತಿಗಳನ್ನು ಪ್ರದರ್ಶನ ಮಲ್ತಂದುಲ್ಲೇರು. ಕಾಂಡೆ 12 ರಾತ್ರಿ ಎನ್ಮ ಮುಟ್ಟ ಈ ಪ್ರದರ್ಶನ ಅಕ್ಟೋಬರ್ 2 ಗಾಂಧಿ ಜಯಂತಿದ ದಿನ ಮುಟ್ಟ ಉಪ್ಪುಂಡು. ಕಟ್ವಣ ಸಾಧನಗಳು, ಆಟೋಮೊಬೈಲ್, ಬಂಗಾರ ಪದ್ದೆ, ನರಮಾಣ್ಯ ಸಂಪನ್ಮೂಲ, ಲೈಟಿಂಗ್ಸ್, ಇನ್ಸುರು ಉತ್ಪತ್ತಿಲು, దుత్తైతలు, ఐటీ ఉత్పత్తులు, సాఫ్ట్వేర్, ఇల్లు బొక ఆఫీస్ సాధనలు, తెనసు ఉత్పత్తులు, ఇంచ తరావరి వస్తువులు బొక సేవ వ్యవస్థೆ ఇంచ మాత బిగ్ బ్రాండ్స్ ఎక్స్పోడు అట్టడం వెళ్తుంది. ಎಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ಸೊನ್ಮೇಲು.